ನಮಸ್ಕಾರ. ನಾನು ನಿಮ್ಮೆಲ್ಲರ ಪ್ರೀತಿಯ ಅಭಿಮಾನದ ಪೆರ್ಲ ಜಗನ್ನಾಥ ಶೆಟ್ಟಿ, ಯಕ್ಷಗಾನ ಕಲಾವಿದ. ಸರಿಸುಮಾರು 40 ವರ್ಷಗಳ ಸುದೀರ್ಘವಾದಂತಹ ಯಕ್ಷಗಾನದ ತಿರುಗಾಟವನ್ನು ಮಾಡಿದವ. ಮುಖತವಾಗಿ ನನ್ನಲ್ಲಿ ನೀವು ಮಾತನಾಡಿಲ್ಲ ಅಂತಾದರೂ ರಂಗದಲ್ಲಿ ನನ್ನ ವೇಷವನ್ನು ನೋಡಿಯೋ ಮೆಚ್ಚಿ ನೀವಿರಬಹುದು ಅನ್ನುವ ಅಭಿಮಾನದೊಂದಿಗೆ ಯಕ್ಷಗಾನದ ಸಿಹಿ ಕಹಿ, ಕಷ್ಟ ಸುಖ ಇದನ್ನು ಹಂಚಿಕೊಳ್ಳುವಂತಹ ಒಂದು ಸಣ್ಣ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ. ಯಕ್ಷಗಾನಕ್ಕೆ ಬರುವುದಕ್ಕೆ ಹಲವು ಕಾರಣಗಳಿರ್ತದೆ. ಅದರಲ್ಲಿ ಒಂದು ಕಲೆಯ ಮೇಲಿನ ಅಭಿಮಾನ, ಮತ್ತೊಂದು ತೀರಾ ಬಡತನ. ನನ್ನ ರೀತಿಯಲ್ಲಿ ನಾನು ನೋಡಿದರೆ ಯಕ್ಷಗಾನದ ಮೇಲಿನ ಅಭಿಮಾನ ನನ್ನನ್ನು ಯಕ್ಷಗಾನಕ್ಕೆ ಸೆಳೆಯಲ್ಪಟ್ಟಿತು. ಸಾಧಾರಣ 1981-82ನೇ ಇಸವಿಯಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ಕಾಲಿರಿಸಿದವ ನಾನು. ಆ ಹೊತ್ತಿನಲ್ಲೂ ಶಾಲೆ ಕಲಿಯುತ್ತಿದ್ದರೆ ನನಗೆ ಬೇಕಾದಂಥ ಅನುಕೂಲವನ್ನು ನನ್ನ ತಂದೆಯವರು ಒದಗಿಸಿಕೊಡ್ತಾ ಇದ್ದರು. ಆದರೆ ಕಲಿಯುವಂತಹ ಆ ಮನಸ್ಸು ನನಗಿರಲಿಲ್ಲ. ಕಾರಣ ಯಕ್ಷಗಾನದ ಕಲೆ. ಸುಬ್ರಹ್ಮಣ್ಯ ಮೇಳ, ಕರ್ನಾಟಕ ಮೇಳ, ಸುರತ್ಕಲ್ ಮೇಳ, ಧರ್ಮಸ್ಥಳ ಮೇಳ, ಹೀಗೆ ಹಲವು ಮೇಳಗಳ ಪ್ರತಿಯೊಂದು ಮೇಳದ ಕಾರ್ಯಕ್ರಮವನ್ನು ತಪ್ಪದೇ ವೀಕ್ಷಿಸ್ತಾ ಇದ್ದವ ನಾನು. ಆಗ ನನ್ನ ಮನಸ್ಸಿನಲ್ಲಿ ಕಾಣ್ತಾ ಇದ್ದದ್ದು ಹಾಗೆ, ಆ ಕಲಾವಿದರಂತೆ ನಾನು ಕಿರೀಟ ಕಟ್ಟಿ ರಂಗದಲ್ಲಿ ಕುಣಿದು 10 ಮಂದಿಗೆ ಪರಿಚಿತನಾಗಬೇಕು, 10 ಮಂದಿ ಮೆಚ್ಚುವ ಕಲಾವಿದ ಆಗಬೇಕು ಅನ್ನುವಂತಹ ಒಂದು ಧ್ಯೇಯವನ್ನಿಟ್ಟುಕೊಂಡವ. 8ನೇ ತರಗತಿಯಲ್ಲಿ ನನ್ನ ವಿದ್ಯಾಭ್ಯಾಸವನ್ನು ಮೊಟಕುಗೊಳಿಸಿ ನನ್ನ ಗುರುಗಳಾದಂತಹ ಕಾಟುಕುಕ್ಕೆ ಕುഞ്ഞിರಾಮ ಮಣಿಯಾಣಿಯವರು, ಕಟೀಲು ಮೇಳದ ಬಣ್ಣದ ವೇಷಧಾರಿ, ಅವರಿಂದ ಪ್ರಾಥಮಿಕವಾದಂತಹ ಯಕ್ಷಗಾನದ ನಾಟ್ಯವನ್ನು ಕಲಿತು ಅವರ ಆಶೀರ್ವಾದದೊಂದಿಗೆ ಕದ್ರಿ ಮೇಳವನ್ನು ಸೇರಿದೆ. ಬೆಟ್ಟಂಪಾಡಿ ಬಾಳಪ್ಪ ಶೆಟ್ಟಿಯವರು ಸಂಬಂಧದಲ್ಲಿ ನನಗೆ ದೊಡ್ಡಪ್ಪನಾಗ್ತಾರೆ. ಅವರೊಂದಿಗೆ ಹೋಗಿ ಕರ್ನೂರು ಕೊರಗಪ್ಪರೈಗಳ ವ್ಯವಸ್ಥಾಪಕತ್ವದಲ್ಲಿ ಕದ್ರಿ ಮೇಳವನ್ನು ಸೇರಿದೆ. ಅಲ್ಲಿ ನಿತ್ಯ ವೇಷ, ಹಾಗೆ ಬೇಟೆಯವರು, ಅದು ಇದು ಸಣ್ಣ ಸಣ್ಣ ಪಾತ್ರಗಳನ್ನು ಮಾಡುತ್ತಾ 1 ವರ್ಷದ ತಿರುಗಾಟ ಅಲ್ಲಿ ಮಾಡಿದೆ. ಆದರೆ ವಯೋಸಹಜವಾಗಿರುವಂತಹ ಮಕ್ಕಳ ಆಟಿಕೆಯಿಂದ ನನ್ನಲ್ಲಿ ಅವರಿಗೆ ಉಳಿಸಿಕೊಳ್ಳುವುದಕ್ಕೆ ಸ್ವಲ್ಪ ಕಷ್ಟವಾಯಿತು. ಕಾರಣ ಏನಂದರೆ, ಮಕ್ಕಳಾಟ ಹೊಡೆದಾಡಿಕೊಳ್ಳುವುದೋ ಬಡಿದಾಡಿಕೊಳ್ಳುವುದೋ ಇದು ವಯೋಸಹಜವಾಗಿರುವಂಥದ್ದು. ಜ್ಞಾನ ಪಕ್ವವಾಗಿಲ್ಲದ ಕಾರಣ ಆ ಕಾಲದಲ್ಲಿ ಮಕ್ಕಳೊಂದಿಗೆ ಸ್ವಲ್ಪ ವಿನೋದವಾಗಿಯೋ ಕಠೋರವಾಗಿಯೋ ವ್ಯವಹರಿಸ್ತಾ ಇದ್ದೆ ಅನ್ನೋ ಕಾರಣಕ್ಕೆ ಕದ್ರಿ ಮೇಳದಿಂದ ನನ್ನನ್ನು ಬಿಟ್ಟರು. ಆದರೂ ನನ್ನ ಛಲ ನನ್ನಲ್ಲಿ ನಿಲ್ಲಿಲ್ಲ. ನಮ್ಮಲ್ಲಿ ಪ್ರತಿಭೆ ಇದೆ ಅಂತಾದರೆ ಯಾವ ಮೇಳದಲ್ಲೂ ನಮಗೆ ಅವಕಾಶ ಖಂಡಿತ ಸಿಗ್ತದೆ ಅನ್ನೋದನ್ನೇ ಮನದಲ್ಲಿಟ್ಟುಕೊಂಡು ನೇರವಾಗಿ ಧರ್ಮಸ್ಥಳ ಲಲಿತ ಕಲಾ ಕೇಂದ್ರವನ್ನು ಸೇರಿದೆ. ಗುರುಗಳಾದಂಥ ಕರ್ಗಲ್ಲು ವಿಶ್ವೇಶ್ವರ ಭಟ್ರು ಹಾಗೂ ಸೂರ್ಯಕುಮಾರ್ ಗೋವಿಂದ ಭಟ್ರು ನಮಗೆ ಗುರುಗಳಾಗಿ ಸಿಕ್ಕಿದ್ರು. ಅವರಿಂದ ಕಲಿತಂಥ ನಾಟ್ಯದೊಂದಿಗೆ ಹೆಚ್ಚಿನ ಎಲ್ಲವನ್ನೂ ಕಲಿತಿದ್ದೇನೆ ಅನ್ನೋ ಹಾಗೆ ಹೇಳಲಿಕ್ಕಾಗೋದಿಲ್ಲ. ಯಾಕಂದರೆ 6 ತಿಂಗಳ ಪೂರ್ಣ ಪಾಠವನ್ನು ನಾನಲ್ಲಿ ಮಾಡಿಲ್ಲ. 3-4 ತಿಂಗಳಲ್ಲಿ ಕಲಿತು ಆಮೇಲೆ ಪುನಃ ಯಾವುದಾದ್ರೂ ಮೇಳವನ್ನು ಸೇರಬೇಕು, ಎಲ್ಲಿ ಅವಕಾಶ ಸಿಗ್ತದೆ ಅನ್ನೋ ಹಾಗೆ ಹಾತೊರೆಯುತ್ತಿರುವಾಗ ಶಿವರಾಮ್ ಯೋಗಿ BC ರೋಡ್ರವರು ಧರ್ಮಸ್ಥಳದಲ್ಲಿ ಕಾಣಸಿಕ್ಕಿದ್ರು. ಅವರೇ ಕರೆದು ನನ್ನನ್ನು ಮಾತನಾಡಿಸಿದರು. ಎಲ್ಲಿದ್ದೆ, ಎಲ್ಲಿ ಮನೆ, ಏನು ಕತೆ ಎಲ್ಲ ಕೇಳಿದಾಗ ಕದ್ರಿ ಮೇಳದಲ್ಲಿ 1 ವರ್ಷ ತಿರುಗಾಟದ ಅನುಭವವನ್ನು ಅವರಲ್ಲಿ ಹೇಳಿದೆ. ಆಗ ನಿನ್ನನ್ನು ಅವರು ಮೇಳದಿಂದ ಬಿಟ್ಟರು, ಕಲಾಮಾತೆಗೆ ನೀನು ಬೇಡ ಅಂತ ಆಗುವುದಿಲ್ಲ, ಯೋಚನೆ ಮಾಡಬೇಡ, ನಮ್ಮ ಸುರತ್ಕಲ್ ಮೇಳಕ್ಕೆ ಬಾ. ಆಗ ಅವರೊಂದು ಮಾತು ಹೇಳಿದರು, ಎಲ್ಲೂ ಸಲ್ಲದವ ಇಲ್ಲಿ ಸಲ್ಲುತ್ತಾನೆ. ಯಾವ ಕ್ಷೇತ್ರದಲ್ಲಾಗದಿದ್ದರೂ ಸುರತ್ಕಲ್ ಅನ್ನುವಂತಹ ಒಂದು ಗರಡಿ ಇದೆ, ಆ ಗರಡಿಯಲ್ಲಿ ನೀನು ಪಳಗುತ್ತಿ ನನ್ನನ್ನು ಕರ್ಕೊಂಡು ಹೋದರು. ಕೀರ್ತಿಶೇಷರಾದಂತಹ ವರದರಾಜ ಪೈಯವರ ವ್ಯವಸ್ಥಾಪಕತ್ವದಲ್ಲಿರುವಂತಹ ಆ ಮೇಳಕ್ಕೆ ನನ್ನನ್ನು ಸೇರಿಸಿದರು. ಸುದೀರ್ಘವಾಗಿ 13 ವರ್ಷಗಳ ತಿರುಗಾಟವನ್ನು ಅದರಲ್ಲಿ ಮಾಡಿದೆ.
ಅದರಲ್ಲಿ ನಾನು ಬೇಕಾದಷ್ಟನ್ನು ಪಡೆದುಕೊಂಡೆ. ಕೆಲವು ವರ್ಷಗಳ ತಿರುಗಾಟದಲ್ಲಿ ನಾನು ಶ್ರೀವೇಷವನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದೆ. ಆ ಕಾಲದಲ್ಲಿ ಬಾಯಾರ್ ಪ್ರಕಾಶ್ ಚಂದ್ರ ರಾಯರು ಅಕಾಲವಾಗಿ ತೀರಿಕೊಂಡರು. ಆ ಹೊತ್ತಿಗೆ ಕೆಲವೊಂದು ಕಿರೀಟ ವೇಷಗಳನ್ನು ನಾನು ಮಾಡಬೇಕಾದ ಪ್ರಮೇಯ ಅಲ್ಲಿ ಒದಗಿ ಬಂತು. ಆಗಲೂ ನನಗೆ ಹಂಬಲ ಇದ್ದದ್ದೇ, ಒಂದೇ ವೇಷದಲ್ಲಿ ಕಾಣಿಸಿಕೊಳ್ಳುವುದಕ್ಕಿಂತ ಯಾವ ವೇಷವನ್ನು ಕೊಟ್ಟರೂ ಅದನ್ನು ಮಾಡಿ ಸೈ ಅನ್ನಿಸುವ ಒಬ್ಬ ಕಲಾವಿದ ಆಗಬೇಕು ಅನ್ನೋ ಒಂದು ಆಸೆ ಇತ್ತು. ಆದ್ದರಿಂದ ಕಿರೀಟ ವೇಷಗಳನ್ನು ಮಾಡೋದಕ್ಕೆ ಪ್ರಾರಂಭಿಸಿದೆ. ಪ್ರೇರಕರಾಗಿ ಅಗರಿ ಭಾಗವತರು ನನ್ನನ್ನು ಬೆನ್ನು ತಟ್ಟಿ ಆಗಲೇ ಹೊಗಳಿ ಹೇಳ್ತಾ ಇದ್ದರು. ಅವರು ಈ ಅಳಕ್ಕೆದಾಯಿ ಏನನ್ನು ತಯಾರು ಮಲ್ಪೋಯಾನು ಅಂತ ಹೇಳ್ತಾ ಇದ್ದರು. ಆ ಕಾಲದಲ್ಲೇ ನನ್ನಲ್ಲಿ ಸಾಧಾರಣ ಕಾರ್ತವೀರ್ಯನಂತಹ ಪಾತ್ರವನ್ನೂ ಮಾಡಿಸಿದವರವರು. ಸಂಸಾರದ ತಾಪತ್ರಯ, ಕೆಲವೊಂದು ಸಿಡುಕುತನ, ನನ್ನದಾದ ದುಡುಕುತನ ಸುರತ್ಕಲ್ ಮೇಳವನ್ನು ಬಿಡುವ ಸ್ಥಿತಿ ಬಂತು. ಡಿ ಮನೋಹರ್ ಕುಮಾರ್ ರವರ ವ್ಯವಸ್ಥಾಪಕತ್ವದ ಕದ್ರಿ ಮೇಳಕ್ಕೆ ಪುನಃ ನಾನು ಸೇರಿದೆ. ಅಲ್ಲಿಯೂ ಸ್ತ್ರೀವೇಷವನ್ನೇ ಮಾಡ್ತಾ ಇದ್ದೆ ನಾನು. ಆ ವರ್ಷದ ಇಡೀ ಪ್ರಸಂಗದಲ್ಲಿ ಒಂದೇ ವೇಷ ಇದ್ದದ್ದು ಸ್ತ್ರೀವೇಷ. ಅದು ಮೆಹರ್ ಜಾನ್ ಅನ್ನುವಂತಹ ಒಂದು ಮುಸ್ಲಿಂ ಪಾತ್ರ, ಮಹಿಳೆಯ ಪಾತ್ರ. ಅದನ್ನು ನಿರ್ವಹಿಸ್ತಿದ್ದೆ. ಅದು ಸಮರ್ಥವಾಗಿ ನೆರವೇರ್ತಾ ಇತ್ತು. ಅದಕ್ಕೆ ಬೇಡಿಕೆಯೂ ಇತ್ತು ಆ ಕಾಲದಲ್ಲಿ. ತದನಂತರ ಕದ್ರಿ ಮೇಳವನ್ನು ಬಿಟ್ಟೆ. ಮೇಳವನ್ನು ಬಿಟ್ಟು ಏನಾದರೂ ಸ್ವಂತ ಉದ್ಯೋಗವನ್ನು ಮಾಡಬೇಕು, ಇನ್ನು ಯಕ್ಷಗಾನ ಬೇಡ ಅನ್ನುವಂಥ ಮನೋಸ್ಥಿತಿ ನನಗೆ ಆಯಿತು. ಆದ್ದರಿಂದ ಕದ್ರಿ ಮೇಳವನ್ನು ಬಿಟ್ಟು ಪುನಃ ಈಶ್ವರ ಮಂಗಲಕ್ಕೆ ಹೋದೆ ನಾನು. ಕೊನೆತೋಟ ಮಹಾಬಲೇಶ್ವರ ಭಟ್ರು ಅವರು ಉದಾರಿಗಳು, ಯಕ್ಷಗಾನದ ಕಲಾವಿದರ ಬಗ್ಗೆ ಒಳ್ಳೆಯ ಅಭಿಮಾನವನ್ನು ಹೊಂದಿದವರು. ಅವರ ಮಗನೂ ಅಷ್ಟೇ, ಶ್ರೀಯುತ ನಟರಾಜರವರು, ಅವರು ಹವ್ಯಾಸಿ ವೇಷಧಾರಿ. ಹೋಗಿ ಅವರಲ್ಲಿ ಕೇಳಿಕೊಂಡಾಗ ಯಕ್ಷಗಾನ ಕಲಾವಿದರಿಗೆ ಯಾವತ್ತೂ ನನ್ನ ಆಶಯ ಇದೆ, ನೀನೇನು ವ್ಯವಹಾರವನ್ನು ಮಾಡ್ತಿದ್ರೂ ನಾನು ಅವಕಾಶವನ್ನು ಕಲ್ಪಿಸಿಕೊಡ್ತೇನೆ ಅಂತ ಹೇಳಿ ಅವರದ್ದೇ ಆದ ಜಾಗದಲ್ಲಿ ಪುಟ್ಟ ಹೋಟೆಲೊಂದನ್ನು ಕಟ್ಟುವುದಕ್ಕೆ ನನಗೆ ಅವಕಾಶವನ್ನು ಮಾಡಿಕೊಟ್ಟರು. ಹೋಟೆಲನ್ನು ಪ್ರಾರಂಭಿಸಿ 1 ವರ್ಷ ಸರಿಯಾಗಿ ನಾನು ವ್ಯಾಪಾರವನ್ನು ಮಾಡಿದ್ದು. ಆಮೇಲೆ ನಾನು ಈಶ್ವರಮಂಗಲದಲ್ಲಿದ್ದೇನೆ ಅನ್ನೋದು ಗೊತ್ತಾಗಿ ಕುಂಟಾರು ಮೇಳಕ್ಕೆ ನನ್ನನ್ನು ಪುನಃ ಬರಬೇಕು ಅಂತ ಕೇಳಿಕೊಂಡ್ರು. ಆದರೆ ಯಕ್ಷಗಾನ ಬೇಡ, ನಾನು ವ್ಯಾಪಾರದಲ್ಲಿ ನನ್ನನ್ನು ನಾನು ತೊಡಗಿಸಿಕೊಳ್ಳುತ್ತೇನೆ. ನನ್ನ ತಂದೆಯವರು ಹಾಗೆ ತುಂಬ ವರ್ಷ ಹೋಟೆಲು ವ್ಯಾಪಾರವನ್ನೇ ಮಾಡಿದವರು. ಯಕ್ಷಗಾನದಲ್ಲಿ ನನಗೆ ದೊಡ್ಡ ಭವಿಷ್ಯ ಏನೂ ಇಲ್ಲ ಅಂತ ನಾನು ಭಾವಿಸಿದ್ದೇನೆ. ಬರುವುದಿಲ್ಲ ಅಂತ ಹೇಳಿದ್ದಕ್ಕೆ ಬೇಕಾದ ವ್ಯವಸ್ಥೆಯನ್ನು ಮಾಡಿಕೊಡ್ತೇವೆ, ದಿನನಿತ್ಯ ನಿಮ್ಮನ್ನು ಹೋಟೆಲಿಗೆ ಕರೆಸಿ ಹೋಟೆಲ್ನಿಂದ ಕರ್ಕೊಂಡು ಹೋಗಿ ಪುನಃ ಹೋಟೆಲ್ಗೆ ತಂದು ಬಿಡುವ ವ್ಯವಸ್ಥೆಯನ್ನು ನಾವು ಮಾಡ್ತೇವೆ, ಯಕ್ಷಗಾನಕ್ಕೆ ಬರಬೇಕು ಅಂತ ಕೇಳಿದ ಕಾರಣ ಎಡೆಯಾಗಿ ಕೆಲವು ಕಾರ್ಯಕ್ರಮಕ್ಕೆ ಹೋಗ್ತಾ 5 ವರ್ಷ ಕುಂಟಾರು ಮೇಳದಲ್ಲಿ ಸೇವೆಯನ್ನು ಸಲ್ಲಿಸಿದೆ. ಯಕ್ಷಗಾನವೇ ನನಗೆ ದೇವರು ಬರೆದಂತಹ ಬರಹ ಅನ್ನುವುದನ್ನು ಭಾವಿಸಿ ಪುನಃ ಎಡನೀರು ಮೇಳಕ್ಕೆ ಹೋದೆ. ಹೋಟೆಲನ್ನು ಸ್ವಲ್ಪ ನಿರ್ಲಕ್ಷ್ಯ ಭಾವದಿಂದ ನೋಡಿ ಅದು ನೆನೆಗುದಿಗೆ ಬೀಳುವ ಹಾಗೆ ಆಯಿತು. ಶ್ರೀಯುತರಾದ ಈಗಿನ ನಮ್ಮ ದನಿಗಳಾದಂತಹ ಟಿ ಶ್ಯಾಂಭಟ್ರವರು ಹೊಸನಗರ ಮೇಳವನ್ನು ಪ್ರಾರಂಭಿಸಿದರು. ಹಾಗೆ ಹೊಸನಗರ ಮೇಳಕ್ಕೆ ನಾನು ಸೇರ್ಪಡೆಯಾದೆ. ನನಗೆ ಉಭಯ ಸಂಕಟ ಬರುವಾಗೆ ಕ್ರೂರ ಪಾತಕಿ ತುಂಬು ನೆಮ್ಮದಿಯ ತಿರುಗಾಟವನ್ನು ನಾನೀಗ ಮಾಡ್ತಾ ಇದ್ದೇನೆ. ಯಾಕಂದರೆ ಎಲ್ಲರಿಂದಲೂ ಕೇಳಿ ಪಡೆದು ಕೆಲವು ಹಿರಿಯರು ಹೇಳುವಂಥ ಮಾತುಗಾರಿಕೆಯೋ ಅರ್ಥಗಾರಿಕೆಯೋ ರಂಗದ ನಡೆಯೋ ಇದನ್ನೆಲ್ಲ ಎಳವೆಯಿಂದಲೇ ಅಭ್ಯಾಸ ಮಾಡಿಕೊಂಡು ಬಂದ ಕಾರಣ ಈಗ ನಮಗೆ ಯಾವುದೇ ಪಾತ್ರವನ್ನು ಮಾಡುವುದಕ್ಕೂ ಕಷ್ಟ ಅನ್ನಿಸುವುದಿಲ್ಲ. ಕೆಲವೊಂದು ಅರ್ಥಗಾರಿಕೆಯಲ್ಲಿ ನಿರ್ದೇಶನವನ್ನು ಕೇಳುತ್ತಿದ್ದರೆ ಈ ಹೊತ್ತಿಗೆ ನಮ್ಮ ಮೇಳದಲ್ಲಿ
ವಾಸುದೇವ ರಂಗಭಟ್ರು, ಪೆರ್ಮುದೆ ಜಯಪ್ರಕಾಶ್ ಶೆಟ್ಟಿಯವರು, ಅವರೆಲ್ಲ ಅರ್ಥಧಾರಿಗಳು. ಅವರು ನಿರ್ದೇಶನವನ್ನು ಕೊಡುತ್ತಾರೆ. ಅಂಥವರ ಒಡನಾಟದೊಂದಿಗೆ ಮೇಳದ ತಿರುಗಾಟವನ್ನು ಮಾಡ್ತಾ ಇದ್ದೇನೆ. ಹಾಗಿದ್ದರೆ ಮೊದಲಿನ ಯಕ್ಷಗಾನಕ್ಕೂ ಈಗ ಸುಖದ ಜೀವನವನ್ನು ನಾವು ತುಲನೆ ಮಾಡಿ ನೋಡಿದಾಗ ಆನೆಗೂ ಆಡಿಗೂ ಇರುವಂಥ ವ್ಯತ್ಯಾಸವನ್ನು ನಾವಿಲ್ಲಿ ಕಾಣ್ತಾ ಇದ್ದೇವೆ. ಯಾಕಂದರೆ ಆ ಕಾಲದಲ್ಲಿ 81ನೇ ಇಸವಿಯಲ್ಲಿ ಕದ್ರಿ ಮೇಳಕ್ಕೆ ನಾನು ಸೇರಿದ ಹೊತ್ತಿನಲ್ಲಿ ಕೇವಲ 6 ತಿಂಗಳಿಗೆ 600 ರೂಪಾಯಿ ಸಂಭಾವನೆಯನ್ನು ನನಗೆ ನೀಡ್ತಾ ಇದ್ದರು. ಈಗಿನ ಕಾಲಕ್ಕೆ ನಾವು ತುಲನೆ ಮಾಡಿ ನೋಡಿದರೆ 600 ಏನು ಅಂತ ಇರ್ಬೋದು. ಆ ಕಾಲದಲ್ಲಿ 600 ಅಂದರೆ ಈಗಿನ 60,000ಕ್ಕಿಂತಲೂ ಹೆಚ್ಚಿನದಾದ ಮೌಲ್ಯ, ಅಷ್ಟು ಬೆಲೆ ಇತ್ತು. ಬೇರೆ ಯಾವುದೇ ರೀತಿಯ ಸೌಲಭ್ಯವಾಗಲಿ, ಕರೆದೊಂದು ಚಹಾ ಕೊಡುವವರಾಗಲಿ ಆ ಕಾಲದಲ್ಲಿ ಇರಲಿಲ್ಲ. ಅಂತಹ ಕಷ್ಟದ ತಿರುಗಾಟ. ನಾವು ಜೀವನವನ್ನು ಮುನ್ನಡೆಸುವುದು ಹೇಗೆ, ನಮ್ಮ ವ್ಯಾಪ್ತಿಯ ಸಂಪಾದನೆಯ ವ್ಯಾಪ್ತಿಯೊಳಗೆ ಜೀವನ ಸಾಗಿಸುವುದು ಹೇಗೆ ಅನ್ನೋದು ಆ ಕಾಲದಲ್ಲೇ ನಮಗೆ ಅನುಭವವಿದ್ದ ಕಾರಣ ಈಗಲೂ ನಮಗೆ ಜೀವನ ನಿರ್ವಹಣೆಗೆ ಯಾವುದೇ ಕಷ್ಟವಾಗುವುದಿಲ್ಲ. ಅವನಷ್ಟೇ ತೂಕದ ಭಾರದ ವಸ್ತುವನ್ನು ಕೊಟ್ಟೆ ಅಂತ ಆದರೆ ಅವನನ್ನು ಕೊಡಬಹುದು ಹಿಂದೆ, ಆಗ ನಿನಗೆ ದೋಷ ಭಾರದ ವಸ್ತು ಅಂತ ಹೇಳಿದ್ರೆ ಯಾವುದು ಅದೀತ? ಯಾವುದು ಉಂಟಲ್ಲ ನಿಮ್ಮ ಬಂಗಾರವಾ? ಅಯ್ಯೋ, ಅದಕ್ಕೆ ಯಾಕೆ ಯೋಚನೆ ಮಾಡ್ತೀನಿ ಸ್ವಾಮಿ? ಮೊದಲೇ ಹೇಳ್ತಾ ಇದ್ದಿ ಎಷ್ಟೋ ತಂದಿದ್ದೇನೆ. ಅವರಷ್ಟು ಭಾರದ ಬಂಗಾರವನ್ನು ನಾನು ತೂಗಿಸಿ ಕೊಟ್ರೆ ಅವರನ್ನು ನನಗೆ ಕೊಡ್ತೇನೆ. ಅಷ್ಟೇ ಅಲ್ವಾ? ಎಷ್ಟು ತರ್ಲಿಲ್ವ ನಾನು? ಶಮಂತಕ ಮಣಿ 8 ಮಣವಾರ ಬಂಗಾರವನ್ನು ಕೊಟ್ಟು ಸ್ವಾಮಿ ಮೆಟ್ಟಿಗೆ ಸಾಕಾಗುವುದಿಲ್ಲ. ಈಗ ಅಳತೆ ಮಾಡ್ಲಿಕ್ಕೆ ತಕ್ಕಡಿ ಆಗ್ಲೇ ತಂದೆ. ಅದೊಂದು ವ್ಯವಸ್ಥೆ ಮಾಡ್ಬೇಕು ನೀವು. ತಕ್ಕಡಿ ಒಂದು ವ್ಯವಸ್ಥೆ ಮಾಡಿದ್ರೆ ಈಗ ನಾನು ಇಲ್ಲೇ ಉಂಟಲ್ಲ ಸದಾ ಆನಂದ ಮುಖದಿಂದ ಇರುವ ಸದಾನಂದನೇ ವ್ಯವಸ್ಥೆ ಮಾಡಲಿಲ್ವ ತಕ್ಕಡಿಯದ್ದು. ಇನ್ನು ನನ್ನ ಗುರುಗಳ ಬಗ್ಗೆ ನಾನು ಹೇಳುತ್ತಿದ್ದರೆ ತುಂಬ ಬಡತನದಲ್ಲಿದ್ದಂಥ ಗುರುಗಳು ಕಾಟುಕೊಕ್ಕೆ ಕುಂಜಿರಾಮ ಮಣಿಯಾಣಿಯವರು. ಈಗ ಕೀರ್ತಿಶೇಷರಾಗಿದ್ದಾರೆ. ಆ ಕಾಲದಲ್ಲೂ ಕೂಡ ನಮಗೆ ನಾಟ್ಯವನ್ನು ಕಲಿಸುವ ಹೊತ್ತಿಗೆ ಒಂದು ದಿನದ ಒಂದು ತರಗತಿಗೆ 1 ರೂಪಾಯಿ ಸಂಭಾವನೆಯನ್ನು ನಾವು ಕೊಡ್ತಾ ಇದ್ದೆವು. ಅದೇ ಅವರಿಗೆ ನಾವು 30 ಮಕ್ಕಳು ಕಲಿಯುತ್ತಾ ಇದ್ದೆವು. 30 ರೂಪಾಯಿ ದಿವಸದಲ್ಲಿ ಅವರಿಗೆ ಸಂಪಾದನೆಯಾಗ್ತಾ ಇತ್ತು. ಅದವರ ಮಳೆಗಾಲದ ಜೀವನದ ನಿರ್ವಹಣೆಗೆ ದಾರಿ ಆಗ್ತಾ ಇತ್ತು. ಅವರನ್ನು ಕಂಡಾಗ ಈಗಿನವರಾದರೆ ಅವರೂ ವೇಷ ಮಾಡ್ತಾ ಇದ್ದರೋ ಅನ್ನುವ ಹಾಗೆ ಭಾಸವಾಗ್ತದೆ. ಯಾಕಂದರೆ ನೆಟ್ಟಗೆ ನಿಲ್ಲುವಂತಹ ಸ್ಥಿತಿ ಅವರದ್ದು ಇರಲಿಲ್ಲ. ಅವರದ್ದು ಗೂನು ಬೆನ್ನಾಗಿತ್ತು. ಬೆನ್ನು ಬಾಗಿ ನೆಲಕ್ಕೆ ಬಗ್ಗಿ ನಡೆಯುತ್ತಾ ಇದ್ದವರವರು. ಡ್ರೆಸ್ ಕಟ್ಟಿದ ಮೇಲೆ ನೆಟ್ಟಗೆ ನಿಲ್ತಾ ಇದ್ದರು. ಮಾತನಾಡುವ ಬಣ್ಣ ಅನ್ನುವ ಹಾಗೆ ಅವರನ್ನು ಮುಕ್ತ ಕಂಠದಿಂದ ಶ್ರೇಣಿಯವರು ಹೊಗಳಿದ್ದಾರೆ. ಯಾಕಂದರೆ ಬಣ್ಣದ ವೇಷಧಾರಿಗಳಿಗೆ ಅಷ್ಟು ಡ್ರೆಸ್ಸನ್ನು ಕಟ್ಟಿ ತುಂಬ ಮಾತನಾಡುವಂತಹ ಆ ತಾಳ್ಮೆ ಇರುವುದಿಲ್ಲ. ಯಾಕಂದರೆ ಅಷ್ಟು ಡ್ರೆಸ್ಸನ್ನು ಅವರು ಕಟ್ಟಿರ್ತಾರೆ. ಆದರೆ ಕೇಸರಿ ತಟ್ಟಿಯನ್ನು ಕಟ್ಟಿ ಸಮರ್ಥವಾಗಿ ಅರ್ಥವನ್ನು ಬೇಕಾದಷ್ಟು ಮಾತನಾಡುವಂಥ ಯೋಗ್ಯತೆಯನ್ನು ಹೊಂದಿದವರು ಕಾಟುಕೊಕ್ಕೆ ಕುಂಜಿರಾಮ ಮಣಿಯಾಣಿಯವರು. ಅವರು ನೀಡಿದಂತಹ ಯಾವ ವಿದ್ಯೆ ಇದೆಯೋ, ಇಂದು ನಾನು ಉಣ್ಣುತ್ತಿರುವಂಥ ಅನ್ನದಲ್ಲಿ ಪ್ರತಿಯೊಂದು ಅನ್ನದ ಅಗುಳಲ್ಲೂ ಅವರು ಕಲಿಸಿದ ವಿದ್ಯೆ ನನಗೆ ಕಾಣುತ್ತಾ ಇದೆ. MK ರಮೇಶಾಚಾರ್ಯರು ಹಾಗೂ ತೆಕ್ಕಟ್ಟೆ ಆನಂದ ಮಾಸ್ತರರು, ಅವರನ್ನು ಪ್ರೀತಿಪೂರ್ವಕವಾಗಿ ಹೃದಯಪೂರ್ವಕವಾಗಿ ನಾನು ಗುರುಗಳು ಅಂತ ಕರೆಯುತ್ತೇನೆ. ಬಡ ಬ್ರಾಹ್ಮಣನ ನನ್ನ ಜುಟ್ಟು ಅದು ಬದನೆಕಾಯಿ ತೊಟ್ಟ, ಇದು ಕುಂಬಳಕಾಯಿ, ನಾನು 4 ಕಾಳಿಗೆ ಪಂಚಾಂಗ ಹೇಳುವ ಮಟ್ಟ ಹೇಳುವ ಅಂತ ಭಾವಿಸಿಕೊಂಡೆ. 10-11 ವರ್ಷದ ಮೊದಲು ಸ್ವಂತವಾಗಿ ನನಗೆ ಮನೆ ಇರಲಿಲ್ಲ. ಹೋಟೆಲಿನಲ್ಲೇ ಒಂದು ರೂಮನ್ನು ವಾಸ್ತವ್ಯವಾಗಿಟ್ಟುಕೊಂಡವ. 3 ಮಕ್ಕಳು, ನನ್ನ ಹೆಂಡತಿ, ಈ ಸಂಸಾರ ಹೋಟೆಲ್ನಲ್ಲೇ ದಿನವನ್ನು ಸಾಗಿಸ್ತಾ ಇದ್ದೆವು. ಆ ಕಾಲದಲ್ಲಿ ಶ್ಯಾಂಭಟ್ರು ಹೇಳುತ್ತಾ ಇದ್ದರಂತೆ, ದಿವಾಕರರಿಗೆ ಮನೆ ಆಯ್ತು, ಶೆಟ್ಟಿಗಾರಂಗೆ ಮನೆ ಆಯ್ತು, ಇನ್ನು ಪೆರ್ಲಂಗೆ ಒಂದು ಮನೆ ಆಯೇಕು. ಹೀಗೆ ಅವರೇ ಹೇಳಿದ್ದನ್ನು ಕಿವಿಯಾರೆ ಕೇಳಿ ಬಂದು ನನ್ನಲ್ಲಿ ಹೇಳಿದವರು ಇದ್ದಾರೆ. ಅಷ್ಟು ಪ್ರೀತಿಯಿಂದ ನನ್ನನ್ನು ಹೃದಯಕ್ಕೆ ಹಚ್ಚಿಕೊಂಡಿದ್ದಾರವರು. ಅವರನ್ನು ನಂಬಿದ ಕಲಾವಿದರು ಸೋಲಬಾರದನ್ನುವಂಥ ಧ್ಯೇಯವನ್ನು ಅವರು ಇಟ್ಟುಕೊಂಡಿದ್ದಾರೆ. ಅಂದರೆ ಖಂಡಿತವಾಗಿ ಅವರು ಯಜಮಾನರಲ್ಲ, ನಮ್ಮ ಪಾಲಿನ ಕಣ್ಣಿಗೆ ಕಾಣುವ ದೇವರು ಅನ್ನುವ ಹಾಗೆ ನಾವು ಭಾವಿಸ್ತಾ ಬಂದವರು.
ಅವರ ಬಗ್ಗೆ ಒಂದು ರೀತಿಯಲ್ಲಿ ಹೇಳುತ್ತಿದ್ದರೆ ದೇವರ ಕೋಣೆಯಲ್ಲಿ ಅವರ ಫೋಟೋವನ್ನಿಟ್ಟು ನಾವು ನಿತ್ಯ ಆರತಿ ಬೆಳಗಬೇಕು. ಅಂತಹ ಯಜಮಾನರನ್ನು ಪಡೆದ ನಾವು ಶ್ರೀಮಂತ ಕಲಾವಿದರು. ನಮಗೆ ಬಡತನ ಇದೆ ಅಂತ ಹೇಳಿದರೆ ಅವರಿಗೆ ಅಪಚಾರ ಮಾಡಿದ ಹಾಗಾಗ್ತದೆ. ಆದ್ದರಿಂದ ಶಾಂಭಟ್ರನ್ನು ಧನಿಗಳಾಗಿ ಪಡೆದ ನಾವು ನಮ್ಮ ಸಂಸಾರ ಧನ್ಯತಾಭಾವವನ್ನು ಕಾಣುತ್ತಾ ಇದ್ದೇನೆ. ಶುಕ್ರಾಚಾರ್ಯನ ಪಾತ್ರವನ್ನು ತೆಕ್ಕಟ್ಟೆ ಆನಂದ ಮಾಸ್ತರು ಮಾಡ್ತಾಯಿದ್ರು. ಅವರು ಮಾಡುವಂಥ ಪಾತ್ರವನ್ನು ಈಗ ನಾನು ಮಾಡ್ತಾ ಇದ್ದೇನೆ ಅನ್ನುವಲ್ಲಿ ನನಗೊಂದು ರೀತಿಯ ಹೆಮ್ಮೆಯಾಗ್ತಾ ಇದೆ. ಯಾಕಂದರೆ ಅವರು ಮಾಡಿಕೊಟ್ಟಂಥ ದಾರಿಯೇ ಈ ವರ್ಷದ ಶುಕ್ರಾಚಾರ್ಯನ ಪಾತ್ರ 10 ಮಂದಿ ಪ್ರೇಕ್ಷಕರಿಗೆ ಎದ್ದು ಕಾಣುವ ಹಾಗೆ ಕಾಣುವ ಆ ದಾರಿಯನ್ನು ಮಾಡಿಕೊಟ್ಟಿದೆ ಅನ್ನುವ ಹಾಗೆ ಹೃದಯಪೂರ್ವಕವಾಗಿ ಹೇಳುತ್ತೇನೆ. ಲೋಕಕ್ಕೆ ತೋರಿಸಿಕೊಟ್ಟೆ ಅಲ್ಲ ಮಗ, ನಿನ್ನ ಜೀವನ ಹೇಗೋ ಆಗಿ ಹೋಯಿತು. ನನ್ನ ಜೀವನವನ್ನು ಸರ್ವನಾಶ ಮಾಡಿದೆ ನೀನು. ಗಂಡನಿಗೆ ಸರಿಯಾದ ಹೆಂಡತಿ ನೀನಾಗಲಿಲ್ಲ, ಪ್ರಜೆಗಳಿಗೆ ಸರಿಯಾದಂತಹ ರಾಣಿ ನೀನಾಗಲಿಲ್ಲ, ಒಳ್ಳೆಯ ಮಕ್ಕಳಿಗೆ ತಾಯಿ ನೀನಾಗಲಿಲ್ಲ. ಬೇಡ, ನಿನಗಾಗಿ ಜೀವವನ್ನು ಗಂಧದ ಕೊರಡಿನಂತೆ ತೇದ ಈ ಅಪ್ಪನಿಗೆ ಮಗಳಾಗಿ ಶುಕ್ರನಂದನೆ ನೀನಾಗಲಿಲ್ಲ. ಮಗಳೇ, ಹೇಳು ಕಂದ, ನಾನೇನು ಅನ್ಯಾಯ ಮಾಡಿದೆ ನಿನಗೆ? ಯಾವುದೇ ಒಂದು ಯಕ್ಷಗಾನ ಪ್ರದರ್ಶನವನ್ನು, ಒಂದು ಪ್ರಸಂಗವನ್ನು ಒಬ್ಬ ಕಲಾವಿದ 1-2 ಬಾರಿ ಇಡಿಯಾಗಿ ನೋಡಬಹುದು. ಆದರೆ ಇದರಲ್ಲಿ ಹಾಗಲ್ಲ. ವೇಷ ತೆಗೆದ ಮೇಲೆ ಆ ಕಲಾವಿದ ಸಭೆಯಲ್ಲಿ ಪ್ರೇಕ್ಷಕನಾಗಿ ಶುಕ್ರನಂದನೆಯನ್ನು ನೋಡ್ತಾನೆ. ಯಾಕಂದರೆ ಕೊನೆಯ ಒಂದು ಭಾಗ ಎಂತಹ ಕಲ್ಲು ಹೃದಯದವನನ್ನು ಕರಗಿಸುವಂತಹ ದೃಶ್ಯವದು. ಅಪ್ಪನಿಗೆ ಮಗಳನ್ನು ಸಹಿಸುವುದಕ್ಕಾಗುವುದಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಸೋಲು. ನೀ ಸೋಲಬೇಕಾದವಳಲ್ಲವಮ್ಮ. ನಿನ್ನ ಸೋಲು ನನಗೆ ಆನಂದ ಕೊಡ್ತಾ ಇಲ್ಲ. ನೀನಿಕ್ಕಿದ ಅನ್ನ ಉಂಡಿದ್ದೇನೆ ನಾನು. ನೀ ಕಲ್ಪಿಸಿದ ಜೀವನದಲ್ಲಿ ಉಸಿರಾಡ್ತಾ ಇದ್ದೇನೆ ನಾನು. ಋಣಿ ನಾನು ಅಂತ ನೀನು ಸೋಲಕೂಡದು. ಸ್ವಯಂಕೃತ ಅಪರಾಧದಿಂದ ಬಂದ ಸೋಲಿದು ಸರಿಪಡಿಸುವುದಕ್ಕಾಗುತ್ತದಮ್ಮ. ಹೆಣ್ಣು ಸಂಸಾರದ ಕಣ್ಣು ಅಂದದ್ದು ಯಾಕೆ ಗೊತ್ತೋ? ಅವನು ಸರಿಯಾದ ನೋಟವನ್ನು ಹೊಂದಿದ್ದರೆ ಸಂಸಾರಕ್ಕೆ ಬೇರೆಯವರ ಆಶ್ರಯ ಬೇಡ. ಕೆಲವರೆಲ್ಲ ಯೂಟ್ಯೂಬಲ್ಲೋ ಲೈವಲ್ಲೋ ನೋಡಿರಬಹುದು. ಆದರೆ ಅದನ್ನು ನೋಡಿದರೆ ಪೂರ್ಣ ನೆಮ್ಮದಿ ಸಿಗಲಿಕ್ಕಿಲ್ಲ. ಎಲ್ಲಿ ಪ್ರದರ್ಶನ ನಡೆಯುತ್ತದೋ ಅಲ್ಲಿ ಪೂರ್ತಿಯಾಗಿ ಆ ಯಕ್ಷಗಾನ ಪ್ರದರ್ಶನವನ್ನು ಒಮ್ಮೆ ನೋಡಿ ಹೇಳಿದಂತಹ ಮಾತು ಸತ್ಯವೋ ಸುಳ್ಳೋ ಅನ್ನೋದನ್ನು ನೀವೇ ಪ್ರತ್ಯಕ್ಷವಾಗಿ ಕಂಡಾಗ ಅದರ ಅನುಭವ ನಿಮಗೆ ಪೂರ್ತಿಯಾಗಿ ಸಿಗ್ತದೆ ಅನ್ನೋ ಹಾಗೆ. ಕ್ಷಮಿಸು. ಹೆಣ್ಣೆಗೆಳಾಗು ನಿನಗಿದೋ ವಂದನೆ, ಹುಣ್ಣಿಮೆ ಬೆಳಕಾಗು ಶುಕ್ರನ ನಂದನೆ. ಹೆಣ್ಣೆಗೆಳಾಗು ನಿನಗಿದೋ ವಂದನೆ, ಹುಣ್ಣಿಮೆ ಬೆಳಕಾಗು ಶುಕ್ರನ ನಂದನೆ. ಇನ್ನು ಯಕ್ಷಗಾನದ 40 ವರ್ಷದ ತಿರುಗಾಟದಲ್ಲಿ ಎಲ್ಲ ಥರದ ಪಾತ್ರಗಳನ್ನು ಮಾಡಿದವ ನಾನು. ಆದರೆ ಮೊದಲಿಗೆ ಸುರತ್ಕಲ್ ಮೇಳದಲ್ಲಿರುವಾಗ ಶ್ರೀಪಾತ್ರಧಾರಿಯಾಗಿಯೇ ನಾನಿದ್ದೆ. ಆದರೆ ಪ್ರಧಾನ ಶ್ರೀಪಾತ್ರವಾಗಿರಲಿಲ್ಲ. ಇದೇ ರಾಜ ಯಯಾತಿಯಲ್ಲಿ ಒಂದು ಕಿರಾತನ ಮಗಳು ಚಿತ್ರಲೇಖೆ ಅಂತ ಒಂದು ಪಾತ್ರ ಇತ್ತು. ಸಣ್ಣ ಪಾತ್ರ 1, 2, 3, 4 ಪದ್ಯದ ಪಾತ್ರ ಅದು ಮಾಡ್ತಾ ಇದ್ದೆ ನಾನು. ಆ ಕಾಲದಲ್ಲಿ ಮಕ್ಕಳಾಟಿಕೆಯಲ್ಲಿದ್ದ ಕಾರಣ ಆ ಪಾತ್ರವನ್ನು ಎಲ್ಲರೂ ಮೆಚ್ಚುತ್ತಾ ಇದ್ದರು, ಹುಡುಗನಾದ ಕಾರಣ. ಆಮೇಲೆ ಕೆಲವಾರು ಸ್ತ್ರೀವೇಷಗಳು ಎಡೆಯಾಗಿ ಕೆಲವರ ಗೈರು ಹಾಜರಿಗೆ ದಕ್ಷಯಜ್ಞದ ದಾಕ್ಷಾಯಿಣಿಯ ಅಥವಾ ಇನ್ನುಳಿದಂತಹ ಕೆಲವು ದೇವಿ ಮಹಾತ್ಮೆಯ ದೇವಿ ಇದನ್ನೆಲ್ಲ ಮಾಡಿದಂಥ ಅನುಭವ ಸರ್ವಸಾಧಾರಣವಾಗಿ ಕೊನೆಯದಾಗಿ ನಮ್ಮ ಮೇಳದಲ್ಲೇ ಕೆಲವೊಂದು ಸ್ತ್ರೀವೇಷಗಳನ್ನು ನಾನು ಮಾಡಿದ್ದೇನೆ. ಹೊಸನಗರ ಮೇಳ ಇರುವಾಗಲೂ ಪುಣ್ಯಕೋಟಿ ಅನ್ನುವಂಥ ಒಂದು ಪ್ರಸಂಗ ಇತ್ತು. ಅದರಲ್ಲಿ ಸೋಮಿಲೆ ಅನ್ನುವಂಥ ಗೊಲ್ಲನ ಹೆಂಡತಿಯ ಪಾತ್ರ ಅದನ್ನು ಮಾಡ್ತಾ ಇದ್ದೆ. ಆಮೇಲೆ ಸ್ತ್ರೀವೇಷವನ್ನು ಯಾಕೆ ಬಿಟ್ಟೆ ಅಂತ ಹೇಳಿದರೆ ನನ್ನ ಸ್ವರವೇ ನನಗೆ ಮಾರಕವಾಯಿತು. ಎಲ್ಲ ಪಾತ್ರಗಳನ್ನು ಮಾಡುವ ಕಾರಣ
ಸ್ತ್ರೀವೇಷಕ್ಕೆ ಬೇಕಾದ ಸಹಜವಾದಂತಹ ಒನಪು ವಯ್ಯಾರದ ಸ್ವರ, ಕಿವಿಗೆ ಇಂಪಾಗುವ ಸ್ವರ ನನ್ನಲ್ಲಿಲ್ಲ. ಸ್ವರವು ಸ್ವಲ್ಪ ಗರಗರವಾದ ಕಾರಣ ಆ ಸ್ತ್ರೀವೇಷವನ್ನು ಅನಿವಾರ್ಯವಾಗಿ ನಾನು ಬಿಡಬೇಕಾಯಿತು. ಹಾಗೆಂದು ಈಗ ಮಾಡುವುದಿಲ್ವೋ? ಮಾಡ್ತೇನೆ. ಯಾಕಂದರೆ ಅನಿವಾರ್ಯವಾಗಿ ಆಟವನ್ನು ಆಡುವುದಕ್ಕೆ ಸಾಧ್ಯವೇ ಇಲ್ಲ, ಆಟ ನಿಲ್ತದೆ ಅನ್ನುವಂಥ ಸನ್ನಿವೇಶ ಒದಗಿ ಬಂದರೆ ಈಗಲೂ ನಾನು ಸ್ತ್ರೀವೇಷವನ್ನು ಮಾಡ್ತೇನೆ. ಆದರೆ ಈಗಂಥ ಅನಿವಾರ್ಯತೆ ಇಲ್ಲ. ಯುವ ಕಲಾವಿದರು, ಯುವಕರು ನಮ್ಮಲ್ಲಿ ಬೇಕಾದಷ್ಟು ಇದ್ದ ಕಾರಣ ಅಂತಹ ಸ್ಥಿತಿಗಳು ಒದಗಿ ಬರಲಿಲ್ಲ. ಮತ್ತು ಪುರುಷ ಪಾತ್ರಗಳಲ್ಲಿ ಕಿರೀಟ ವೇಷ, ಇನ್ನು ಕೆಲವೊಂದು ಸಂದರ್ಭದಲ್ಲಿ ದಕ್ಷಯಜ್ಞದ ದಾಕ್ಷಾಯಿಣಿಯನ್ನು ಮಾಡಿ ಗದಾಯುದ್ಧದ ಕೌರವವನ್ನು ಒಂದೇ ರಾತ್ರಿಯಲ್ಲಿ ಮಾಡಿದವ ನಾನು. ಆಗ ಯೌವನ ಇತ್ತು, ಹುಮ್ಮನಸ್ಸು ಇತ್ತು, ಆಯಾಸ ಗೊತ್ತಾಗ್ತಿರಲಿಲ್ಲ. ಅಂತಹ ಮಾಡಿದ ದಾಖಲೆಗಳು ಇದೆ. ಆದರೆ ಈಗ ಮಾಡುವುದಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ಈಗ ಒಂದು 50-55 ವರ್ಷ ಪ್ರಾಯ ಆಗಿದೆ. ವೃದ್ಧಾಪ್ಯದಂಚಿಗೆ ನಾನು ವಾಲ್ತಾ ಇದ್ದೇನೆ. ಈಗ ತುಂಬ ಕುಣಿಯುವ ವೇಷವಾಡುವ ಬದಲು ವೇಷಕ್ಕೆ ಬೇಕಾದಷ್ಟು ಮಾತನಾಡುವಂತಹ ಕೆಲವೊಂದು ಪಾತ್ರಗಳನ್ನೇ ಹೆಚ್ಚಾಗಿ ಮಾಡ್ತಾ ಇದ್ದೇನೆ. ನೆನಪು ಮಾಡಿಕೊಳ್ಳಿ, ನೀವು ಯಾವ ಪ್ರಕರಣ? ಸ್ವರ್ಗಲೋಕದಿಂದ ನೀವು ಬರುವಾಗ ಪಾರಿಜಾತ ಸುಮವನ್ನು ತಂದದ್ದು. ಆವತ್ತು ಹೌದೌದು, ಹೌದು. ಸರಿ ನೆನ್ಪುಟಲ್ಲ ನಿಮಗೆ? ಅಯ್ಯೋ, ಪಾರಿಜಾತ ಪ್ರಕರಣವನ್ನು ಮರೆತು ಹೋದೀತು. ನನ್ನವರಲ್ಲಿ ಹೇಳಿದ್ದು ಇದನ್ನು ಮುಡಿಸಬೇಕು ರುಕ್ಮಿಣಿಯ ತಲೆಗೆ ಅಂತ. ಅದನ್ನು ನಾನು ನಿಮಗೆ ಯಾಕೆ ಸ್ವಾಮಿ, ನಿಮಗೆ ಮದುವೆ ಆಗಿದೆಯಾ? ಸಂಸಾರಸ್ಥರ ನೀವು. ಗಂಡ ಹೆಂಡತಿಗೆ ಹೂ ಮುಡಿಸುವುದನ್ನು ನಾನು ನೋಡಬೇಕು. ಸತ್ಯ ಹೇಳಮ್ಮ, ರುಕ್ಮಿಣಿಗೆ ಮುಡಿಸಬೇಕು ಅಂತ ಮನಸ್ಸಿನಲ್ಲಿದ್ದದ್ದಲ್ಲ, ಮತ್ತೆ ನನ್ನ ಮನಸ್ಸಿನಲ್ಲಿದ್ದದ್ದು ನಿಮಗೆ ಮುಡಿಸಬೇಕು ಅಂತ. ಈಗ ಹೇಳುವುದು ನೀವು ಅಲ್ಲ, ಆಗ ಮತ್ತೆ ಅವರು ಅಷ್ಟು ಪ್ರೀತಿ ತೋರಿಸುವಾಗ ರುಕ್ಮಿಣಿಗೆ ಮುಡಿಸ್ತೇನೆ ಅಂತ ಹೇಳುವಾಗ ನಾನು ಏನು ಮಾಡ್ಲಿಕ್ಕೆ ಆಗ್ಲಿಲ್ಲ. ನೀವು ಮುಡಿಸಿದ್ರೆ ಇನ್ನೂ ಚಂದ ಆಗ್ತಿತ್ತು. ಅಯ್ಯೋ, ಮೊದಲೆಲ್ಲ ನೀವು ಹೀಗೆ ಹೇಳುವುದೇನು? ನಾಳೆ ಕಾಳಿಂದಿ ಮನೆಯಲ್ಲಿ ಹೋಗಿ ಹೇಳುವುದು ಇದನ್ನೇ ನೀವು. ಜಾಂಬೋತಿ ಮನೆಗೆ ಹೋದ್ರು ಇದನ್ನೇ ಹೇಳುವುದು ನೀವು. ನಾನು ನಾರದ ಅಲ್ವಮ್ಮ. ಗೊತ್ತಾಯಿತು ಸ್ವಾಮಿ. ಕೆಲವು ವರ್ಷಗಳ ಹಿಂದೆ ನಮ್ಮವರೇ ಆದಂತಹ ನಮ್ಮ ಹಿರಿಯರು ಪದ್ಯಾಣ ಶಂಕರನಾರಾಯಣ ಭಟ್ರು ಅವರೇ ಮುಕ್ತಕಂಠವಾಗಿ ಹೇಳಿದ್ದಿದೆ, ಪೆರ್ಲನ ವೇಷ ಹೇಳಿದರೆ ಅದಕ್ಕೆ 60 ಮಾರ್ಕು ಯಾವತ್ತೂ ಇದ್ದು, 60ಕ್ಕಿಂತ ಮೇಲಲ್ಲದೆ ಅದು ಕೆಳಬಪ್ಪಲೆ ಇಲ್ಲೇ. ಹೀಗೆ ಅವರೇ ಮುಕ್ತಕಂಠವಾಗಿ ಯಜಮಾನರಲ್ಲಿ ಹೇಳಿದ್ದನ್ನು ನಾನು ಕಿವಿಯಾರೆ ಕೇಳಿದ್ದೇನೆ. ಆ ಅಭಿಮಾನವನ್ನು ಅವರು ನಾನು ಉಳಿಸಿಕೊಂಡಿದ್ದೇನೆ. ಆ ಭರವಸೆಯನ್ನು ನನ್ನ ಮೇಲೆ ಅವರು ಇಟ್ಟಿದ್ದಾರೆ ಅನ್ನೋದನ್ನು ಈಗಲೂ ವಿಶ್ವಾಸದಿಂದ ಹೇಳ್ತೇನೆ. ಇನ್ನೂ ಕೂಡ ಹಾಗೆ ಯಾವುದೇ ಪಾತ್ರವು ಕೊಡಿ, ಆ ಪಾತ್ರವನ್ನು ರಂಗಕ್ಕೆ ದ್ರೋಹವಾಗದೆ, ಪ್ರೇಕ್ಷಕರಿಗೆ ನಿರಾಶೆಯಾಗದೆ, ಮೇಳದಕ್ಕೆ ಚ್ಯುತಿಯಾಗದೆ ಸಮರ್ಥವಾಗಿ ನಿರ್ವಹಿಸೇನು ಅನ್ನಂತಹ ಆತ್ಮವಿಶ್ವಾಸ ನನಗೆ ಈಗಲೂ ಇದೆ ಅಂತ ನಾನು ಹೇಳ್ತೇನೆ. ರಂಗದಲ್ಲಿ ಒಂದು ಪಾತ್ರವನ್ನು ಮಾಡಿ ರಂಗಕ್ಕೆ ಬಂದಾಗ ಮೊದಲಾಗಿ ಕಲಾವಿದ ಮಾಡಬೇಕಾದ್ದು ಏನಂದರೆ ಆ ಶ್ರೋತೃವರ್ಗವನ್ನು, ಅಂದರೆ ಆಡಿಯನ್ಸ್, ಪ್ರೇಕ್ಷಕರಾಗಿದ್ದವರನ್ನು ಕಲಾವಿದನಾಗಿ ಆ ವೇಷಧಾರಿ ತನ್ನ ಕೈಯೊಳಗೆ ತಗೊಳ್ಬೇಕು. ಅಂದರೆ ಅವರನ್ನು ತನ್ನತ್ತ ಸೆಳೆದುಕೊಳ್ಳುವಂತಹ ಒಂದು ಅಯಸ್ಕಾಂತೀಯ ಶಕ್ತಿ ಕೆಲವೊಂದು ಪಾತ್ರಗಳಿಗೆ ಬೇಕಾಗ್ತದೆ. ರಂಗವನ್ನು ಪ್ರವೇಶ ಮಾಡಿದ ನಾವು ಮೊದಲಾಗಿ ಪ್ರೇಕ್ಷಕರನ್ನು ನಮ್ಮ ಕೈಯೊಳಗೆ ತಗೊಳ್ಬೇಕು. ಆಗ ಅವರು ನಮ್ಮನ್ನು ಮೆಚ್ಚಿದ್ದಾರೆ ಅನ್ನೋದು ಅವರದ್ದಾದಂಥ ಪ್ರತಿಕ್ರಿಯೆಯಿಂದ ನಮಗೆ ಗೊತ್ತಾಗ್ತದೆ. ಹಾಗಿದ್ದರೆ ಹೇಗೆ ಅವರನ್ನು ಕೈವಶ ಮಾಡಿಕೊಳ್ಳುವುದು? ಮೇರು ಶೈಲಿಯಲ್ಲಿ, ಈಗ ವಾಸುದೇವ ರಂಗಭಟ್ರ ಅಥವಾ ಶೇಣಿಯವರೋ ತೆಕ್ಕಟ್ಟೆಯವರೋ ಹೇಳುವಂತಹ ಉನ್ನತ ಶೈಲಿಯ ಮಾತುಗಳು ಪಕ್ಕ ಎಲ್ಲರಿಗೂ ಹಿಡಿಸುವುದಿಲ್ಲ. ಯಾಕಂದರೆ ಎಲ್ಲರೂ ವಿದ್ವಾಂಸರಲ್ಲ. ಇನ್ನು ಮಧ್ಯಮ ಒಂದು ರೀತಿಯಲ್ಲಿ ವಿದ್ವಾಂಸರಿಗೂ ಮೆಚ್ಚುಗೆ ಆಗಬೇಕು, ಮಧ್ಯಮ ವರ್ಗದವರಿಗೂ ಮೆಚ್ಚುಗೆ ಆಗಬೇಕು. ಇನ್ನು ಹಾಸ್ಯ ಅಂತ ಆದಮೇಲೆ ಯಾವ ರಸವೂ ಎಲ್ಲರಿಗೂ ಬೇಡ ಅಂತ ಆದರೂ ಹಾಸ್ಯ ರಸ ಯಾರಿಗೂ ಬೇಡ ಅಂತ ಆಗುವುದಿಲ್ಲ. ಯಾಕಂದರೆ ಹಾಸ್ಯವನ್ನು ಎಲ್ಲರೂ ಪ್ರೀತಿಸುವವರೇ. ಮಿತಿಯೊಳಗೆ ಯಾವ ಹಾಸ್ಯವು ಯಾರಿಗೂ ಬೇಡ ಅನ್ನಿಸುವುದಿಲ್ಲ ಅನ್ನೋದು ನನ್ನ ಭಾವನೆ. ಆದ್ದರಿಂದ
ಸಂಭಾಷಣೆಯಲ್ಲಿ ಕೆಲವು ತುಣುಕುಗಳನ್ನು ಹಾಸ್ಯ ರೂಪವಾಗಿ ನಾವು ಕೊಟ್ಟೆವಂತಾದರೆ ಈಗಿನ ನಮ್ಮ ದಿನನಿತ್ಯದ ಏನು ಪ್ರಚಲಿತವಾಗಿ ಏನು ನಡೆಯುತ್ತದೆ ಅಂಥವುದನ್ನು ಸ್ವಲ್ಪ ಬಳಸಿಕೊಂಡು ನಮ್ಮ ಸಂಭಾಷಣೆಗೆ ಸೇರಿಸಿಕೊಂಡು ಅದನ್ನು ರಂಗದಲ್ಲಿ ಕೊಟ್ಟಾಗ ಅವರಿಗೂ ಅದು ಮೆಚ್ಚುಗೆ ಆಗ್ತದೆ. ಏನು ನಿಮ್ಮಷ್ಟಕ್ಕೆ ಮಾತನಾಡ್ತಾ ಇರುವುದಪ್ಪ ಇತ್ತೀಚೆಗೆ? ಏನು 60 ಕಳೆದ ಮೇಲೆ ಅರಳು ಮರಳು ಅಂತ ಒಂದು ಮಾತುಂಟು. ನಾನು ಹಾಗೆ ಹೇಳಿದ್ರೆ ನಿಮ್ಗೆ ಬೇಸರ ಆಗುದಿಲ್ವಪ್ಪ? ಇಲ್ಲ ಅಂತಾದ್ರೆ ನಿಜ ಅರ್ಥದಲ್ಲಿ ಹೌದಾ? ಹಾಗಲ್ಲ, ಮತ್ತೆ ಎಷ್ಟು ಮಾತಾಡೋದಪ್ಪ ನೀವು? ಒಬ್ಬನೇ ಮಾತನಾಡುದಲ್ಲ ಮಗು, ಮತ್ತೆ ಒಳ್ಳೆಯ ಮಾತುಗಾರರು ಸಿಕ್ಕಿದಾಗ 4 ಮಾತನಾಡುವ ಅಂತ ಮನಸ್ಸಾಗ್ತದೆ. ಹೌದು. ನಮ್ಮ ಶಿಷ್ಯರಲ್ಲಿ ಏನು ಮಾತನಾಡುವುದು? ಅಪ್ಪ, ನಮ್ಮ ಶಿಷ್ಯರೆಲ್ಲ ಒಳ್ಳೆ ಮಾತುಗಾರರ? ರಾಕ್ಷಸರು ಅವರೆಲ್ಲ ಮಾತಾಡ್ಲಿಕ್ಕೆ ಬರ್ತದ ಅವರಿಗೆ? ಪದ್ಯದ ಅರ್ಥ ಸರಿ ಮಾತನಾಡದವರು ಅವರೆಲ್ಲ ಮಾತುಗಾರರು. ಅಪ್ಪ ಯಾರಪ್ಪ? ಇನ್ನು ಯಕ್ಷಗಾನದ ಯುವ ಪೀಳಿಗೆಯ ಬಗ್ಗೆ ನಾವು ತುಂಬ ಚಿಂತನೆಯನ್ನು ಮಾಡಿದರೆ ನಾವು ಬೆಳೆದು ಬಂದಂತಹ ದಾರಿಗೂ ಈಗಿನ ಯುವಕರು ಹುಡುಗರು ಬೆಳೆದು ಬಂದ ದಾರಿಗೂ ತುಂಬ ವ್ಯತ್ಯಾಸ ಇದೆ. ಯಾಕಂದರೆ ನಾವು ಬಾಲವಾಡಿಯಿಂದ 1ನೇ ಕ್ಲಾಸಿಗೆ, 1ನೇಯಿಂದ 2ನೇ ಕ್ಲಾಸಿಗೆ ಹೀಗೆ ಹಂತ ಹಂತವಾಗಿ ತರಗತಿಯಿಂದ ತರಗತಿಗೆ ಬಂದು SSLCಯನ್ನು ಪಾಸು ಮಾಡಿ ಕಾಲೇಜಿಗೆ ಹೋಗುವಂಥ ಹಂತ, ಈ ರೀತಿಯಾಗಿ ಯಕ್ಷಗಾನಕ್ಕೆ ಬಂದವರು. ಈಗ ಬಂದಂತಹ ಮಕ್ಕಳು ಹಾಗಲ್ಲ. ಯಕ್ಷಗಾನವನ್ನು ಕಲಿತು 1ರಿಂದ ಡೈರೆಕ್ಟಾಗಿ SLC ಕಟ್ಟಿದವರು ನೇರವಾಗಿ ಅಭಿಮನ್ಯು ಮಾಡಲಿಕ್ಕೇ ಅವರು ಮೇಳಕ್ಕೆ ಸೇರುವುದು. ನಾವು ಹಾಗಲ್ಲ, ಕೋಟೆಗೆ ಹೋಗಿ ಆಮೇಲೆ ಸಾರಥಿ ಮಾಡಿ ಆಮೇಲೆ ಅಭಿಮನ್ಯು ಮಾಡಿ ಹೀಗೆ ಹಂತ ಹಂತವಾಗಿ ಬೆಳೆದವರು. ಯಾಕಂದರೆ ನಮಗಿದ್ದಂತಹ ಆ ಕಷ್ಟದ ಅನುಭವ ಈಗಿನ ಕಲಾವಿದರಿಗೆ ಗೊತ್ತಿರಲಿಕ್ಕಿಲ್ಲ. ಅದೇ ನಾನು ಮೊದಲೇ ಹೇಳಿದ ಹಾಗೆ 6 ತಿಂಗಳಿಗೆ 600 ರೂಪಾಯಿ ಅವರು ಪಡೆದವರಲ್ಲ. ಒಂದು ರಾತ್ರಿಯಲ್ಲಿ 2-2.5 ಸಾವಿರ ಸಂಬಳವನ್ನು ಬರುವ ಹಂತದಲ್ಲೇ ಅವರು ಪಡೆದ ಕಾರಣ ಯಕ್ಷಗಾನದ ಕಷ್ಟ ಅವರಿಗೆ ಗೊತ್ತಿರಲಿಕ್ಕಿಲ್ಲ. ಆದರೆ ತಿರುಗಾಟ 40 ವರ್ಷದ ತಿರುಗಾಟದ ಅನುಭವದಲ್ಲಿ ಅವರಿಗೊಂದು ಕಿವಿ ಮಾತು ನಾನು ಹೇಳುತ್ತೇನೆ. ರಂಗಕ್ಕೆ ಬರುವ ಮೊದಲು ಕೇವಲ ಯೂಟ್ಯೂಬನ್ನು ನೋಡಿ ಅದನ್ನು ನೋಡಿಯೇ ಅದೇ ಪರಬ್ರಹ್ಮ ಅಂತ ಭಾವಿಸಿ ರಂಗಕ್ಕೆ ಬರಬಾರ್ದು. ಯಾಕಂದರೆ ಯೂಟ್ಯೂಬಲ್ಲಿ ಚಿತ್ರೀಕರಣವಾಗುವಂಥ ಆ ದಿನದಲ್ಲಿ ಆ ಕಲಾವಿದ ಹೇಗಿರ್ತಾನೆ, ಅವನ ಆರೋಗ್ಯದ ಸ್ಥಿತಿಗತಿಯೋ ಅಥವಾ ಇನ್ನೇನಾದರೂ ತಾಪತ್ರಯಗಳು ಇದ್ದು ದುಡಿಯಬೇಕಾದಷ್ಟು ದುಡಿಯದೆ ಹೇಳಬೇಕಾದಷ್ಟನ್ನು ಹೇಳುವುದಕ್ಕೆ ಅಸಮರ್ಥನಾಗಿರಲಿಕ್ಕೂ ಸಾಧ್ಯ ಉಂಟು. ಆದ್ದರಿಂದ ಅದು ಹೇಳಿದ್ದೇ ಅಷ್ಟನ್ನೇ ಅವರು ಹೇಳಿದ ಕಾರಣ ಅದರಲ್ಲಿ ಅಷ್ಟೇ ಇರುವುದು ಅಂತ ಭಾವಿಸಬಾರ್ದು. ಅದನ್ನು ಯಾವನಾದರೂ ಒಬ್ಬ ಹಿರಿಯ ಕಲಾವಿದನಲ್ಲಿ ಆ ಪಾತ್ರಕ್ಕೆ ಏನೆಲ್ಲ ಇದೆ, ಎಷ್ಟಿದೆ ಅನ್ನುವ ಬಗ್ಗೆ ಸಮಗ್ರವಾಗಿ ತಿಳಿದು ಅದನ್ನು ಅಧ್ಯಯನ ಮಾಡಿಕೊಂಡು ಪ್ರದರ್ಶನಕ್ಕಾಗಿ ಅಷ್ಟನ್ನು ನಾವು ಉಪಯೋಗಿಸಿಕೊಳ್ಳಬೇಕು ಅಂತ ಇಲ್ಲ. ಆದರೆ ಒಂದು ವೇಷಕ್ಕೆ ಎಷ್ಟು ಪದ್ಯ ಇದೆ, ಆ ಪದ್ಯದ ಅರ್ಥ ಏನು, ಕಾಲಮಿತಿಯಲ್ಲಿ ಅದನ್ನು ಎಷ್ಟಕ್ಕೆ ಉಪಯೋಗಿಸಿಕೊಳ್ಳಬಹುದು ಅನ್ನೋ ಹಾಗೆ ಬೇಕಾದ್ದನ್ನು ತೆಗೆದುಕೊಂಡು ಬೇಡದ್ದನ್ನು ಬಿಟ್ಟು, ಈಗ ಕಾಲಮಿತಿ ಪ್ರಾರಂಭವಾದ ಮೇಲೆ ಎಲ್ಲ ಪದ್ಯಗಳನ್ನು ನಾವು ತೆಗೆದುಕೊಳ್ಳುವ ಹಾಗಿಲ್ಲ. ಇಡೀ ರಾತ್ರಿಯ ಕಾರ್ಯಕ್ರಮವನ್ನು 4-5 ಗಂಟೆಯಲ್ಲಿ ಮುಗಿಸುವ ಕಾರಣ ಒಂದು ಪಾತ್ರಕ್ಕೆ 7-8 ಪದ್ಯ ಇದ್ದರೆ ಅದರಲ್ಲಿ 4-5 ಪದ್ಯವನ್ನು ಮಾತ್ರ ಕೊಡಬಹುದು ವಿನಃ 8 ಪದ್ಯವನ್ನು ಆ ವೇಷಕ್ಕೆ ಕೊಡುವ ಹಾಗಾಗುವುದಿಲ್ಲ. ಯಾಕಂದರೆ ಸಮಯದ ಅಭಾವವಿದ್ದ ಕಾರಣ. ಆದರೆ ಈ 5 ಗಂಟೆಯ ಕಾರ್ಯಕ್ರಮದಲ್ಲಿ ಆ ಪಾತ್ರಧಾರಿಗೆ ಸಿಗುವಂತಹ 8 ಪದ್ಯದ ಅರ್ಥವನ್ನು 5 ಪದ್ಯದಲ್ಲೇ ಅವ ಹೇಳಬೇಕು. ಮಾತ್ರವಲ್ಲದೆ ಮಾಡುವಂತಹ ಪಾತ್ರಧಾರಿಗೆ 8 ಪದ್ಯ ಇದೆ ಅನ್ನೋದು ಗೊತ್ತಿರಬೇಕು. ಕೇವಲ ಇರುವುದಷ್ಟೇ, ಅವರು ಮಾಡಲಿಲ್ಲ, ಅವರದರಲ್ಲಿ ಇರಲಿಲ್ಲ, ಇದಿಷ್ಟೇ ಇದ್ದದ್ದು ಅನ್ನೋದು ಸತ್ಯ ಅಲ್ಲ. ಆ ಸತ್ಯವನ್ನು ತಿಳ್ಕೊಂಡು ಕಲಾವಿದ ಹೋದ ಅಂತಾದರೆ ಅವನಿಗೆ ರಂಗದಲ್ಲಿ ಮುಂದುವರಿಲಿಕ್ಕೆ ಕಷ್ಟವಾಗಲಿಕ್ಕಿಲ್ಲ. ಇನ್ನು ಪ್ರೇಕ್ಷಕರಾಗಿ ಯುವ ಕಲಾವಿದರನ್ನು ತುಂಬ ಮಂದಿ ಮೆಚ್ಚಿಕೊಳ್ತಾರೆ. ಮಾನ ಸನ್ಮಾನ ಬಿರುದು ಇಂಥವುದನ್ನೆಲ್ಲ ನೀಡ್ತಾರೆ, ತಪ್ಪಲ್ಲ. ಆದರೆ ಸಮಗ್ರವಾಗಿ ತುಲನೆ ಮಾಡಿ ಅವರ ಅರ್ಹತೆಯನ್ನು ತಿಳಿದು ಅವರಿಗೆ ಸರಿಯಾದ ಮಾನ ಸನ್ಮಾನಗಳನ್ನು ಮಾಡಿದರೆ ಒಳ್ಳೆಯದು ಅಂತ ನನ್ನ ಭಾವನೆ. ಕೆಲವೊಬ್ಬರಿಗೆ ಕೆಲವೊಂದು ಬಿರುದುಗಳು ನೇರವಾಗಿ ಹೇಳಿದರೆ ಪೆರ್ಲದವರು ಹೀಗೆ ಹೇಳಿದರು ಅನ್ನುವಂಥ ಭಿನ್ನಾಭಿಪ್ರಾಯವೋ ವೈಮನಸ್ಸೋ ಒಬ್ಬ ಕಲಾವಿದನ ಮೇಲೆ ಬರುವುದಕ್ಕೆ ಸಾಧ್ಯ. ಆದರೆ ಕೊಟ್ಟಂತಹ ಬಿರುದುಗಳಿಗೆಲ್ಲ
ಎಲ್ಲರೂ ಅದನ್ನು ಪಡೆಯುವಂಥ ಅರ್ಹತೆ ಇದ್ದ ಕಲಾವಿದರು ಅಂತ ನಾನು ಹೇಳುವುದಕ್ಕೆ ಇಚ್ಛೆ ಪಡುವುದಿಲ್ಲ. ಯಾಕಂದರೆ ಅರ್ಹತೆ ಇಲ್ಲದವರಿಗೂ ಅಂತಹ ಬಿರುದುಗಳು ಬಂದಿದೆ, ಅಂತಹ ಬಿರುದನ್ನು ಪಡೆದಿದ್ದಾರೆ. ಇನ್ನು ಜಿಲ್ಲಾ ಪ್ರಶಸ್ತಿಯೋ ರಾಜ್ಯೋತ್ಸವ ಪ್ರಶಸ್ತಿಯೋ ಹಲವಾರು ಕಲಾವಿದರಿಗೆ ಬಂದಿದೆ. ಪಡೆದವರೆಲ್ಲರೂ ಪರಿಪೂರ್ಣ ಕಲಾವಿದರಲ್ಲ, ಅರ್ಹತೆ ಇದ್ದ ಕಲಾವಿದರೂ ಅಲ್ಲ ಅನ್ನೋದು ನನಗೆ ಮನಸ್ಸಿಗೆ ವೇದ್ಯವಾಗಿದೆ. ಯಾಕಂದರೆ ಅರ್ಹತೆ ಇದ್ದ ಕಲಾವಿದರಿಗೆ ಅದು ಸಿಗಲಿಲ್ಲ. ಒಂದು ಜಿಲ್ಲಾ ಪ್ರಶಸ್ತಿ ಅಥವಾ ರಾಜ್ಯೋತ್ಸವ ಪ್ರಶಸ್ತಿ ಬರ್ತಿದ್ದರೆ ಚೆನ್ನಪ್ಪ ಶೆಟ್ಟರಿಗೆ ಬರಬೇಕಿತ್ತು. ಯಾಕಂದರೆ ಯಕ್ಷಗಾನದಲ್ಲಿ 6ನೇ ತರಗತಿಯವರೆಗೆ ಶಾಲೆಯ ವಿದ್ಯಾಭ್ಯಾಸವನ್ನು ಮಾಡಿದ ಒಬ್ಬ ಕಲಾವಿದ, ಮೇರು ಕಲಾವಿದ, ಒಬ್ಬ ಸಂಸ್ಕೃತ ವಿದ್ವಾಂಸನೊಂದಿಗೆ ಚರ್ಚಿಸುವಂತಹ ಸಾಮರ್ಥ್ಯವನ್ನು ಹೊಂದಿದಂಥ ಕಲಾವಿದರವರು. ಒಬ್ಬ ಕಲಾವಿದ ಚೌಕಿಗೆ ಬಂದು ಚೌಕಿಗೆ ಬಣ್ಣ ಹಾಕುವುದಕ್ಕೆ ಪ್ರಾರಂಭಿಸುವ ಮೊದಲು ಅವನಿಗೆ ನಿನಗಿಂತಹ ಪಾತ್ರ ಅನ್ನುವುದನ್ನು ಭಾಗವತರು ಹೇಳಿದಾಗ ಯಾವುದೇ ಅಡೆತಡೆ ಇಲ್ಲದೆ, ಯಾರ ನಿರ್ದೇಶನವೂ ಇಲ್ಲದೆ ಪಕ್ಕನೆ ತಯಾರಾಗುವಂತಹ ಒಂದು ಸಾಮರ್ಥ್ಯವನ್ನು ಯುವ ಕಲಾವಿದರು ಖಂಡಿತವಾಗಿಯೂ ಅಳವಡಿಸಿಕೊಳ್ಳಬೇಕು, ತಯಾರಾಗಿರಬೇಕು. ಯಾಕಂದರೆ ಯಾವ ಕಲಾವಿದ ಯಾವ ಪಾತ್ರಕ್ಕೂ ಹಿಂಜರಿಯಬಾರದು ಅನ್ನುವುದೇ ನನ್ನ ಜೀವನದ ಉದ್ದೇಶ, ನನ್ನ ಭಾವನೆ ಅನ್ನುವ ಹಾಗೆ ಯುವ ಕಲಾವಿದರಿಗೆ ಕಿವಿ ಮಾತನ್ನು ಹೇಳುತ್ತೇನೆ. ಹಾಗೆಂದು ಹೆಚ್ಚು ಅಭಿಮಾನಿಗಳಿದ್ದಾರೆ ಅನ್ನುವ ಕಾರಣಕ್ಕೆ ನಾನೊಬ್ಬ ಹಿರಿಯ ಕಲಾವಿದ ಅನ್ನೋ ಹಾಗೆ ಯಾವ ಕಾಲಕ್ಕೂ ಭಾವಿಸಿಕೊಳ್ಳಬೇಡಿ. ಇನ್ನು ನನ್ನ ಜೀವನದಲ್ಲಿ ಅತಿಯಾಗಿ ಬೇಸರವನ್ನು ತರಿಸಿದ ಕೆಲವೊಂದು ಘಟನೆಗಳಿದೆ. ಅದರಲ್ಲಿ ಒಂದನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಒಂದು 10-15 ವರ್ಷದ ಮೊದಲು ಈಶ್ವರಮಂಗಲದಲ್ಲಿರುವಾಗ ಮಂಗಳೂರಿನಿಂದ ಖ್ಯಾತ ಒಂದು ಚಾನೆಲಿನ ಒಂದು ಫೋನ್ ಬಂತು ನನಗೆ. ನಿಮ್ಮನ್ನು ಸಂದರ್ಶನಕ್ಕೆ ನಾವು ಆಯ್ಕೆ ಮಾಡಿದ್ದೇವೆ, ನೀವು ನಮ್ಮ ಸ್ಟುಡಿಯೋಕ್ಕೆ ಬರಬೇಕು, ನಿಮ್ಮ ಸಂದರ್ಶನ ಮಾಡಬೇಕು. ಆಗ ನನಗೂ ಆಶ್ಚರ್ಯವಾಯಿತು. ಸಂದರ್ಶನ ಮಾಡುವಷ್ಟು ದೊಡ್ಡ ಕಲಾವಿದ, ಹೆಚ್ಚು ಪ್ರಚಾರದ ಕಲಾವಿದ ನಾನಲ್ಲ. ಯಾಕೆ ನನ್ನನ್ನು ಕರೆದರು? ಬಹುಶಃ ಯಾರು ನನ್ನಲ್ಲಿ ಒಂದು ರೀತಿಯಲ್ಲಿ ಮುತುವರ್ಜಿ ವಹಿಸಿ ಇನ್ಫ್ಲುಯೆನ್ಸ್ ಮಾಡಿದರು ಅನ್ನೋದು ನನಗೆ ಆಶ್ಚರ್ಯ ಆಯಿತು. ಯಾರೋ ನನ್ನಲ್ಲಿ ತುಂಬ ಹೊಗಳಿದ್ದಾರೆ ಕಾಣಬೇಕು. ಬಹುಶಃ ಯಾರೋ ನನ್ನ ವೇಷ ನೋಡಿ ನಾನು ದೊಡ್ಡ ಕಲಾವಿದ ಅಂತ ಅವರು ಭಾವಿಸಿದ್ರೋ ಏನೋ. ಹಾಗೆ ಭಾವಿಸಿ ನಾನು ಹೇಳಿದೆ, ನಾನು ದೊಡ್ಡ ಕಲಾವಿದ ಅಲ್ಲ, ನಾನೊಂದು ಸಾಧಾರಣ ರೀತಿಯ ಕಲಾವಿದ. ಆದರೂ ಟಿ ವಿ ಮಾಧ್ಯಮದವರು ಕರೆದಾಗ ಒತ್ತಾಯಕ್ಕೆ ನಾನು ಒಪ್ಪಿದೆ, ಬರ್ತೇನೆ ಅಂತ ಒಂದು ದಿನವನ್ನೂ ಅವರು ಫಿಕ್ಸ್ ಮಾಡಿದರು. ಬಹುಶಃ ಅವರು ನನ್ನನ್ನು ನೋಡಿರಲಿಕ್ಕಿಲ್ಲ, ಕೇಳಿದ್ದಲ್ಲದೆ ತುಂಬ ವರ್ಷ ಯಕ್ಷಗಾನದಲ್ಲಿರುವಾಗ ನನ್ನ ಹೆಸರನ್ನು ಕೇಳಿರ್ಬೋದು, ವ್ಯಕ್ತಿಯನ್ನು ನೋಡಿರಲಿಕ್ಕಿಲ್ಲ ಅನ್ನೋದು ನನಗಲ್ಲಿ ಹೋದಾಗ ಆದ ಅನುಭವವಾಯಿತು. ಒಂದು ದಿನವನ್ನು ನಿಶ್ಚಿತ ಮಾಡಿದ ದಿವಸ ನಾನಲ್ಲಿಗೆ ಹೋದಾಗ ಆ ಹೊತ್ತಿಗೆ ನನಗೆ ಫೋನು ಮಾಡಿದವರು ಅಲ್ಲಿಯ ಸ್ಟುಡಿಯೋದ ಯಾರೊಬ್ಬರು ಹಿಂಗ್ಸು, ಅವರ ಹೆಸರು ಈಗ ನನಗೆ ನೆನಪಿಲ್ಲ, ಏನೋ ಇರಬೇಕು ಅವರು. ಹೋಗಿ ನಾನು ಹೇಳಿದೆ, ನಾನು ಇಂತಹ ಕಲಾವಿದ, ನನ್ನನ್ನು ಸಂದರ್ಶನಕ್ಕೆ ಅಂತ ಇಂಥ ಹೆಂಗಸೊಬ್ಬರು ಸ್ಟುಡಿಯೋದಿಂದ ಫೋನು ಮಾಡಿದರು, ನಿನ್ನೆಯ ದಿನ ಸಂಜೆ ಕೂಡ ನನಗೆ ಫೋನು ಮಾಡಿದ್ದಾರೆ, ಸಂದರ್ಶನಕ್ಕೆ ಬರಲಿಕ್ಕೆ ಹೇಳಿದ್ದಾರೆ. ನನ್ನಲ್ಲಿರುವಂಥ ಕೆಲವೊಂದು ಸನ್ಮಾನ ಪತ್ರಗಳ ಇನ್ನುಳಿದ ದಾಖಲೆಗಳನ್ನು ಹಿಡಿದುಕೊಂಡು ಹೋದದ್ದನ್ನು ಅವರಿಗೆ ತೋರಿಸಿದೆ. ಆಗ ನನಗೆ ತೀರ ಬೇಸರವಾದದ್ದೇನೆಂದರೆ, ಅವರು ನನ್ನನ್ನು ಸಂಶಯಾಸ್ಪದವಾಗಿ ನೋಡಿದರು. ಇವನ ಅನ್ನೋ ಹಾಗೆ ನೋಡಿದ ಹಾಗಾಯಿತು. ನಾವು ಇವನನ್ನು ಸಂದರ್ಶನ ಮಾಡಬೇಕು ಅನ್ನೋ ಹಾಗೆ ಅವರ ಮುಖಭಾವ ನನಗೆ ನೋಡಿದಾಗ ಅರ್ಥ ಆಯಿತು. ಆಗ ಅವರೊಂದು ಉತ್ತರ ಕೊಟ್ಟರು ನನಗೆ, ನಿಮ್ಮನ್ನು ಬರಲಿಕ್ಕೆ ಹೇಳಿದಂಥ ಹೆಂಗಸು ಅವರಿಲ್ಲ, ಇಲ್ಲಿ ಹೊರಾಂಗಣ ಚಿತ್ರೀಕರಣಕ್ಕೆ ಅವರು ಹೋಗಿದ್ದಾರೆ,
ಅವರು ಯಾವಾಗ ಬರ್ತಾರೆ ಗೊತ್ತಿಲ್ಲ. ಇವತ್ತು ಬರುವಾಗ ಸಂಜೆ ಆದೀತು. ನೀವು ಇನ್ನೊಂದು ಸಲ ನಿಮ್ಮನ್ನು ಕರೆಸ್ತೇವೆ, ಇಲ್ಲಂತಾದರೆ ನೀವಿರುವಂಥ ಈಶ್ವರಮಂಗಲಕ್ಕೆ ನಾವು ಬಂದು ನಿಮ್ಮನ್ನು ಸಂದರ್ಶನ ಮಾಡ್ತೇವೆ ಅನ್ನೋ ಹಾಗೆ ಒಂದು ಹಾರಿಕೆಯ ಉತ್ತರ ಕೊಟ್ಟು, ಸಾಮಾನ್ಯ ಭಾಷೆಯಲ್ಲಿ ಹೇಳ್ತಿದ್ದೆ, ನನ್ನನ್ನು ಅಲ್ಲಿಂದ ಜಾರ್ಪಡಿ ಮಾಡಿದರು. ಅಲ್ಲಿಂದೊಮ್ಮೆ ಕಳುಹಿಸುವ ವ್ಯವಸ್ಥೆ ಮಾಡಿದರು. ಆದರೆ ಅವರಲ್ಲಿ ನನ್ನ ಬೇಸರವನ್ನು ನಾನು ತೋರಿಸಲಿಲ್ಲ. ಆಯಿತು, ತೊಂದರೆ ಇಲ್ಲ ಅಂತ ಹೇಳಿ ಅಲ್ಲಿಂದ ಹೊರಟು ಬಂದೆ ನಾನು. ಆಮೇಲೆ ದೇವರ ದಯದಲ್ಲಿ ಇದುವರೆಗೆ ಅವರು ಫೋನೂ ಮಾಡಲಿಲ್ಲ, ನನ್ನನ್ನು ಸಂದರ್ಶನಕ್ಕೆ ಕರೀಲೂ ಇಲ್ಲ. ಈಗ ಹೆಂಗಸು ಆ ಸ್ಟುಡಿಯೋದಲ್ಲಿ ಅವರೆಲ್ಲ ಇದ್ದಾರೋ ಇಲ್ಲವೋ ಗೊತ್ತಿಲ್ಲ. ಅಂತಹ ಒಂದು ಘಟನೆ ನನ್ನ ಜೀವನದಲ್ಲಿ ಇಂದಿಗೂ ಮನಸ್ಸಿನಲ್ಲಿ ತುಂಬ ಬೇಸರವನ್ನು ತರಿಸಿತು. ಆದರೆ ಮಾಧ್ಯಮದವರಿಗೆ ಒಂದು ಕಿವಿ ಮಾತು ಹೇಳುತ್ತೇನೆ, ಯಾವನೇ ಒಬ್ಬ ಕಲಾವಿದನನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳದೆ ಖಂಡಿತವಾಗಿಯೂ ಸ್ಟುಡಿಯೋಕ್ಕೆ ಕರಿಬೇಡಿ, ಕರೆದು ಅವಮಾನಿಸಬೇಡಿ ಅಂತ ನಾನು ಸ್ಪಷ್ಟವಾಗಿ ನನ್ನ ಮನದ ಬೇಸರವನ್ನು ಮಾಧ್ಯಮದವರಲ್ಲಿ ಹೇಳಿಕೊಳ್ತೇನೆ. ಇನ್ನು ನನ್ನ ಯಕ್ಷಗಾನ ಜೀವನದ ಬೆಳವಣಿಗೆ ಇಷ್ಟು ವರ್ಷದ ತಿರುಗಾಟಕ್ಕೆ ಬೆನ್ನೆಲುಬಾಗಿ ನನಗೆ ನಿಂತವರು ಯಾರು ಅನ್ನೋ ಹಾಗೆ ಅವಲೋಕನವನ್ನು ಮಾಡಿದರೆ ನನ್ನ ಧರ್ಮಪತ್ನಿ. ನನ್ನ ಬೆಳವಣಿಗೆಗೋ ಯಕ್ಷಗಾನ ಇಷ್ಟು ವರ್ಷದ ತಿರುಗಾಟಕ್ಕೂ ನನ್ನ ಧರ್ಮಪತ್ನಿಯ ಮೋಹಿನಿ ಅಂತ ಅವಳ ಹೆಸರು, ಅವಳ ಕೊಡುಗೆ ಅಪಾರವಾದದ್ದು ಅನ್ನೋದನ್ನು ನಾನು ಮನ ತುಂಬಿ ಹೇಳುತ್ತೇನೆ. ಯಾಕಂದರೆ ಈಶ್ವರಮಂಗಲಕ್ಕೆ ನಾನು ಬರುವಂತಹ ಆ ಕಾಲ ತೀರಾ ನನ್ನ ಬಡತನದ ಕಾಲ. ಸ್ವಾಭಿಮಾನಕ್ಕಾಗಿ ನಾನು ಹುಟ್ಟಿದಂತಹ ಕಾಟುಕುಕ್ಕೆಯನ್ನು ಬಿಟ್ಟು ಈಶ್ವರಮಂಗಲಕ್ಕೆ ಬಂದು ಹೋಟೆಲ್ ಮಾಡಿದ ಆ ಕಾಲದಲ್ಲಿ ಪುಟ್ಟ 3 ಮಕ್ಕಳು. ಸ್ವತಂತ್ರವಾಗಿ ಹೆಚ್ಚು ಹೇಳಬೇಕಂದ್ರೆ ನನ್ನ ದೊಡ್ಡ ಮಗಳನ್ನು ಶಾಲೆಗೆ ಸೇರಿಸಲಿಲ್ಲ. 2 ಹೆಣ್ಣು ಮಕ್ಕಳು, 1 ಗಂಡು ಮಗು ಆಮೇಲೆ ಈಶ್ವರಮಂಗಲಕ್ಕೆ ಬಂದ ಮೇಲೆ ಹುಟ್ಟಿದವ. 2 ಹೆಣ್ಣು ಮಕ್ಕಳು, ಸಣ್ಣ ಮಕ್ಕಳು. ಕಷ್ಟದ ದಿನಗಳು. ಯಾಕಂದರೆ ನಾನು ಮಾಡಿದಂಥ ಹೋಟೆಲಿಗೆ ಗೋಡೆ ಇರಲಿಲ್ಲ. ಬಿದಿರನ್ನೆಲ್ಲ ಕಟ್ಟಿ, ಮಡಲಿನ ತಟ್ಟಿಯನ್ನು ಕಟ್ಟಿ, ಅದರಲ್ಲಿ ಒಂದು ಸಣ್ಣ ರೂಮನ್ನು ಮಾಡಿ, ಆ ಪುಟ್ಟ ಮಕ್ಕಳೆರಡನ್ನು ಗಂಡ ಹೆಂಡತಿ ನಾವಿಬ್ಬರು ಅದರಲ್ಲಿ ವಾಸ್ತವ್ಯವನ್ನು ಮಾಡ್ತಾ ಇದ್ದೆವು. ಆ ಕಾಲದಲ್ಲಿ ಎಷ್ಟು ಕಷ್ಟ ಇತ್ತು ಅಂತ ಹೇಳಿದರೆ, ನೆಲದಲ್ಲಿ ನಡೆದಾಡುವುದಕ್ಕೆ ಕಷ್ಟವಾಗುವಂಥ ನೆಲದಲ್ಲಿ ಚಾಪೆ ಹಾಕಿ ಮಕ್ಕಳನ್ನು ನಾವು ಬೆಳೆಸಿದ್ದೇವೆ. ಕಿವಿಗೆ ಏನಾದರೂ ಹೋದೀತು ಅಂತ ಮಕ್ಕಳ ಕಿವಿಗೆ ಹತ್ತಿಯ ಉಂಡೆಯನ್ನಿಟ್ಟು ಕಿವಿಗೆ ಏನಾದರೂ ಹೋಗದ ಹಾಗೆ ನನ್ನ ಧರ್ಮಪತ್ನಿ ಅದನ್ನು ನಿತ್ಯವೂ ಮಾಡುವುದನ್ನು ಕಣ್ಣಾರೆ ಕಂಡು, ಬಾಗಿಲಿಲ್ಲದ ಒಂದು ರೂಮು, ಅದಕ್ಕೆ ಸೀರೆಯನ್ನು ಇಳಿಬಿಟ್ಟು ಬಾಗಿಲಿನ ಬಟ್ಟೆ ಹಾರದ ಹಾಗೆ ಕೆಳಗಿಂದ ಕಲ್ಲನ್ನು ಕಟ್ಟಿ ಬಾಗಿಲನ್ನಾಗಿ ಮಾಡಿಕೊಂಡು ದಿನವನ್ನು ಕಳೆದೆವು. ಅಂತಹ ಸ್ಥಿತಿಯಲ್ಲೂ ಯಕ್ಷಗಾನಕ್ಕೆ ನಾನು ಹೋಗ್ತೇನೆ ಅಂತ ಇದ್ದರೆ ಹೋಟೆಲಿನ ನಿರ್ವಹಣೆಯನ್ನು ತಾನೊಬ್ಬಳೇ ಮಾಡಿ, ಆ 2 ಮಕ್ಕಳ ಸೇವೆಯನ್ನು ಮಾಡಿ, ಹೆಚ್ಚು ಹೇಳಬೇಕಂದ್ರೆ ಮರುದಿವಸ ಹೋಟೆಲ್ ಓಪನ್ ಮಾಡಬೇಕಿದ್ದ ಬೇಕಾದ ಕಟ್ಟಿಗೆಯನ್ನು ಮಧ್ಯರಾತ್ರಿ 11 ಗಂಟೆಗೆ ಹೆಂಗಸಾದ ಅವಳೇ ಕೊಡಲಿಯಲ್ಲಿ ಹುಡಿ ಮಾಡಿ ಕಟ್ಟಿಗೆ ಮಾಡಿ ಮರುದಿವಸ ಹೋಟೆಲನ್ನು ಓಪನ್ ಮಾಡಿ ವ್ಯಾಪಾರವನ್ನು ನಡೆಸಿ, ಇದರಲ್ಲಿ ನನ್ನದಾದ ಯಕ್ಷಗಾನದ ತಿರುಗಾಟಕ್ಕೆ ನನ್ನನ್ನು ಪ್ರೋತ್ಸಾಹ ಕೊಟ್ಟು ಕಳುಹಿಸ್ತಾ ಇದ್ದವಳು. ಈಗಲೂ ನನಗೆ ಅವಳದ್ದಾದಂತಹ ಆ ಅಂದಿನ ಕಷ್ಟದ ದಿನವನ್ನು ಕಂಡಾಗ ಒಂದು ರೀತಿಯಲ್ಲಿ ಕಣ್ಣೀರು ಬರ್ತದೆ. ಯಾಕಂದರೆ ಸುಖವನ್ನು ಅನುಭವಿಸಬೇಕಾದ ಹೊತ್ತಿನಲ್ಲಿ ನನ್ನ ಹೆಂಡತಿ ಯಾವುದೇ ಸುಖವನ್ನು ಅನುಭವಿಸಿದವಳಲ್ಲ. ಮಕ್ಕಳ ಲಾಲನೆ ಪಾಲನೆ ಇದರಲ್ಲೇ ಅವಳು ಜೀವನವನ್ನು ಸಾಗಿಸಿದವಳು. ಈಗಂತೂ ಒಂದು 10-11 ವರ್ಷದಿಂದ ಹೋಟೆಲ್ ಉದ್ಯೋಗವನ್ನು ಬಿಟ್ಟ ಮೇಲೆ ಮಕ್ಕಳೆಲ್ಲ ಪ್ರಾಯಕ್ಕೆ ಬಂದರು. ಮಗಳ ಮದುವೆಯನ್ನು ಮಾಡಿದೆವು. ಮಗಳು ಹೆತ್ತಳು. ನಾನೀಗ ಅಜ್ಜನಾಗಿದ್ದೇನೆ ಅನ್ನೋ ಅಭಿಮಾನವೂ ಇದೆ. ಅಜ್ಜನಾಗಿ ಮೊಮ್ಮಗುವನ್ನು ಆಡಿಸುವಾಗ ಒಂದು ರೀತಿಯಲ್ಲಿ ವೃದ್ಧಾಪ್ಯ ನನ್ನನ್ನು ಆವರಿಸಿದೆ ಅನ್ನೋದು ಈಗ ನಾನು ಮುದುಕ ಅನ್ನುವಂಥ ಒಂದು ಭಾವನೆ ಮನಸ್ಸಿನಲ್ಲಿ ಬರ್ತಾ ಇದೆ. ಆದರೂ ಸಂತೃಪ್ತಿಯ ಜೀವನ ಈಗ ನನಗಿದೆ. ಯಾಕಂದರೆ ನನ್ನ ಹೆಣ್ಣು ಮಕ್ಕಳನ್ನು, ನನ್ನ ಮಗನನ್ನು ಬೆಳೆಸುವಲ್ಲಿ ನನ್ನ ಹೆಂಡತಿಯ ಕೊಡುಗೆ ಅಪಾರವಾದದ್ದು. ಆವತ್ತೇ ಯಕ್ಷಗಾನಕ್ಕೆ ಹೋಗಬಾರ್ದು ಅಂತ ಅವಳು ಏನಾದರೂ
ಅಡ್ಡಿಯನ್ನು ಪಡಿಸ್ತಿದ್ರೆ ನಾನು ಇಷ್ಟು ವರ್ಷದ ತಿರುಗಾಟವನ್ನು ಯಕ್ಷಗಾನದಲ್ಲಿ ಮಾಡಲಿಕ್ಕೆ ಖಂಡಿತ ಸಾಧ್ಯವಾಗ್ತಿರಲಿಲ್ಲ. ಸರ್ವಸಾಧಾರಣವಾಗಿ ಇನ್ನು ಹೆಚ್ಚು ವರ್ಷಗಳ ತಿರುಗಾಟವನ್ನು ನಾನು ಮಾಡಬೇಕು ಅನ್ನುವಂತಹ ಆಶೆಯನ್ನು ಹೊತ್ತುಕೊಂಡವನಲ್ಲ. ಯಾಕಂದರೆ ಈಗಿರುವಂತೆ ಮೇಳದಲ್ಲಿ ದುಡಿಯಬಹುದು ಅನ್ನುವಂಥ ಭರವಸೆಯೂ ನಮಗಿಲ್ಲ. ಯಾಕಂದರೆ ವೃದ್ಧಾಪ್ಯದ ಅಂಚಿಗೆ ನಾವು ಸಾಗ್ತಾ ಇದ್ದೇವೆ. ಆದರೂ ಹೆಚ್ಚು ಮಾಡಬಾರ್ದು ಅಂತಲ್ಲ, ಮಾಡಲಿಕ್ಕೂ ಸಾಧ್ಯ ಇದೆ. ಆದರೆ ಒಂದು 60 ವರ್ಷ ನನಗೆ ತುಂಬುವಲ್ಲಿವರೆಗೆ ನಾನು ಯಕ್ಷಗಾನದಲ್ಲಿ ಇರ್ತೇನೆ. ಆಮೇಲೆ ಅನುಕೂಲ ಇದ್ದರೆ, ಸಂಸಾರ ನಿರ್ವಹಣೆಗೆ ಬೇರೆ ದಾರಿ ನನಗೆ ತೋರಿದರೆ ಯಕ್ಷಗಾನದಲ್ಲಿ ನಾನು ರಿಟೈರ್ಮೆಂಟ್ ತಗೊಳ್ಬೇಕು ಅಂತ ಒಂದು ಮನಸ್ಸಿನ ಮೂಲೆಯಲ್ಲಿ ಒಂದು ಆಸೆ ಇದೆ. ಯಾಕಂದರೆ ವೃದ್ಧಾಪ್ಯದಲ್ಲಿ ಇನ್ನು ಅದನ್ನೆಲ್ಲ ಯುವಕರಿರುವ ಹಾಗೆ ಮಾಡಿದ ಹಾಗೆ ಈಗ ಮಾಡಿದ ಹಾಗೆ ಬರುವ ವರ್ಷ ಮಾಡಿಯೆವು ಅಂತ ನಮಗೆ ಭರವಸೆ ಇಲ್ಲ. ಯಾಕಂದರೆ ಈಗಲೇ ಕೈಕಾಲು ನೋವು, ಗಂಟು ನೋವು. ಅದು ಯಾಕಂದರೆ ಕಲಾವಿದರಿಗೆ ಸಿಗುವಂಥ ಪೆನ್ಷನ್ ಅದು ಕೈಕಾಲು ನೋವು, ಗಂಟು ನೋವು. ಈಗ ಡಿಪಾಸಿಟ್ ಮಾಡಿದರೆ ಬಡ್ಡಿ ನಮಗೆ ಇನ್ನು ನಿವೃತ್ತಿಯ ಕಾಲದಲ್ಲಿ ಅದು ಸಿಗ್ತದೆ. ಆ ಗಂಟು ನೋವುಗಳು ಅದನ್ನು ಅನುಭವಿಸುವಂಥ ಕಾಲದಲ್ಲಿ ನನ್ನದಾದಂಥ, ನನ್ನನ್ನು ಪ್ರೀತಿಸಿದ, ನನ್ನನ್ನು ಬೆಳೆಸಿದಂಥ ಅಭಿಮಾನಿಗಳಿಗೆ ನಾನು ಹೇಳುವುದಿಷ್ಟನ್ನೇ, ರಂಗದಲ್ಲಿ ನಾವು ಮಾಡಿದ ಏನೇ ಮೆಚ್ಚುಗೆ ನೀವು ಆದರೆ ಮೆಚ್ಚುಗೆಯನ್ನು ಸೂಚಿಸಿ, ನೀವೇ ಮೆಚ್ಚುಗೆ ಆಗಲಿಲ್ಲ ಅಂತ ಆದರೆ ಯಾವುದೇ ರೀತಿಯ ಮುಲಾಜಿಲ್ಲದೆ, ನಮಗೆ ಯಾವುದೇ ದಾಕ್ಷಿಣ್ಯವನ್ನು ತೋರದೆ ನೇರವಾಗಿ ನಮ್ಮಲ್ಲಿ ನಿಮ್ಮದು ಇಂಥವುದು ಸರಿಯಾಗಿದೆ, ಇಂಥವುದು ಸರಿಯಾಗಲಿಲ್ಲ, ಇಂಥವುದು ನಿಮ್ಮದು ಮೆಚ್ಚುಗೆ ಆಗಲಿಲ್ಲ ಅನ್ನೋದನ್ನು ಸ್ಪಷ್ಟವಾಗಿ ನಮ್ಮಲ್ಲೇ ಹೇಳಿ ನಮ್ಮನ್ನು ಬೆಳೆಸಬೇಕು ಅಂತ ನನ್ನ ಕೊನೆಯದಾಗಿ ನಿಮ್ಮೆಲ್ಲರ ಪ್ರೀತಿ, ನಿಮ್ಮೆಲ್ಲರ ಅಭಿಮಾನ ಯಕ್ಷಗಾನದಲ್ಲಿ ನಾನಿರುವಷ್ಟು ಕಾಲ ಸದಾ ನನಗೆ ಶ್ರೀರಕ್ಷೆಯಾಗಿ ಉಳಿಯಲಿ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ಕೊನೆಗೊಳಿಸ್ತೇನೆ. ಯಕ್ಷಗಾನಂ ಗೆಳ್ಗೆ, ಯಕ್ಷಗಾನಂ ಬಾಳ್ಗೆ. ಜೈ ತುಳುನಾಡು. ಬರುವ ವಿಡಿಯೋಸ್ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಮ್ಮನ್ನು ಬೆಂಬಲಿಸಿ. ಯಕ್ಷಗಾನಂ ಗೆಲ್ಗೆ.